ಹಾಯ್ ಅಮ್ಮು, ವೆಲ್ಕಮ್ ಅಮ್ಮು. ಫಸ್ಟ್ ಎಂಟ್ರಿ ಅಮ್ಮು. ಥ್ಯಾಂಕ್ ಯು ಸೋ ಮಚ್ ಅಮ್ಮು. ವೆಯ್ಟಿಂಗಾ? ವೆಯ್ಟ್ ಮಾಡ್ತಿದ್ದೀಯಾ? ಥ್ಯಾಂಕ್ ಯು ಅಮ್ಮು. ಥ್ಯಾಂಕ್ ಯು ಸೋ ಮಚ್. ಟೀ ಎಲ್ಲ ಆಯಿತಾ? ಚಾರ್ಜ್ ಇಲ್ಲ ಮೊಬೈಲಲ್ಲಿ, ಸಿಕ್ಕಿಸ್ತಾ ಇದ್ದೇನೆ. ಲಕ್ಕಿ ಬಂದರು. ಹಾಯ್ ಹಾಯ್ ಲಕ್ಕಿ, ವೆಲ್ಕಮ್ ಟು ಲೈವ್ ಲಕ್ಕಿ. ಲಕ್ಕಿ ಲೈಕ್ ಡನ್, ಥ್ಯಾಂಕ್ ಯು. ಆಯಿತು ಸಿಸ್. ಹೌದಾ, ಖಾಲಿ ಚಾನಾ ಅಮ್ಮು? ಹೇಗಿದ್ದೀರಿ ಲಕ್ಕಿ? ಥ್ಯಾಂಕ್ ಯು, ಲೈವ್ಗೆ ಜಾಯ್ನ್ ಆಗಿದ್ದೀರಿ, ಥ್ಯಾಂಕ್ ಯು ಸೋ ಮಚ್. ಆಯಿತು ಸಿಸ್, ಓಕೆ. ಮತ್ತೇನು ಸಮಾಚಾರ? ಲಕ್ಕಿ ಲಕ್ಕಿ ಲಕ್ಕಿ. ಗೀತಾ ಬಂದರು. ಹಾಯ್ ಗೀತಾ, ವೆಲ್ಕಮ್ ಟು ಲೈವ್ ಗೀತಾ. ಹೇಗಿದ್ದೀರಿ? ಥ್ಯಾಂಕ್ ಯು ಅಮ್ಮ. ಲೈವ್ ಟುಗೆದರ್ ಮಾಡಲಿಲ್ಲ, ಆದರೂ ನೋಡಿ ಸ್ವಲ್ಪ ಮೆಸೇಜ್ ಕಾಣ್ತಾ ಉಂಟು. ಲಕ್ಕಿ ಯಾರು ಗೊತ್ತಿಲ್ಲ. ಲಕ್ಕಿ ಯಾರು ನೋಡಿದೆ ಲಕ್ಕಿ ಲಕ್ಕಿ ಅಂತ ನೆನ್ಪು ಬರ್ತಿಲ್ಲ. ಪದ್ದು ಬ್ಲಾಗ್ಸ್ ಬಂದರು. ಹಾಯ್ ಹಾಯ್ ಪದ್ದು, ವೆಲ್ಕಮ್ ಟು ಲೈವ್. ಪದ್ದು ಇದು ಮಾಡಲಿಲ್ವ ಲೈವ್ ನೀವು? ಸಪೋರ್ಟ್ ಆನ್, ಥ್ಯಾಂಕ್ ಯು. ಯಾರು ಲಕ್ಕಿ ನಿಮ್ಮ ಹೆಸರು? ಸ್ವಲ್ಪ ಮೆಸೇಜ್ ಕಾಣ್ತಾ ಉಂಟಮ್ಮ. ವೇಟ್, ಮತ್ತೊಂದು ಫೋನ್ ಆನ್ ಮಾಡ್ತೀನಿ. ಲೈವ್ ಟುಗೆದರ್ ಮಾಡಲಿಲ್ಲ, ಆದರೂ ಹೀಗೆ ಆಯಿತು. ಪದ್ದು ಇಲ್ಲ ಸಿಸ್, ಮಾಡಿಲ್ಲ. ಹೌದಾ, ನೋಡಲಿಲ್ಲ ಅದೇ ಇವತ್ತು. ಗೀತಾ ಎಲ್ಲಿ ಹೋದರು? ಕಾಫಿ ಎಲ್ಲ ಕುಡಿಯಲ್ಲ ನಾನು, ಕಾಫಿ ಟೀ ಕುಡಿಯಲ್ಲ ಅಂತಲ್ಲ, ಕೊಟ್ಟರೆ ಕುಡಿತೀನಿ, ಆದರೆ ಮಾಡೋದಿಲ್ಲ ನನಗಾಗಿ. ಗೀತೆಯಲ್ಲಿ ಹೋದರು? ಪದ್ದು ಮತ್ತೆ ಅಡುಗೆಲ್ಲ ಆಯಿತಾ? ಲಿಂಕ್ ಹಾಕಿದ್ದಾರೆ, ಬರ್ತಾರೆ ಇಲ್ಲಿ. ಫೋನ್ ಉಂಟಲ್ಲ, ಓಲ್ಡ್ ಫೋನು, ಚಾಲು ಆಗೋದೇ ಇಲ್ಲ. ಮೆಸೇಜ್ ಇಲ್ಲಿ ಸರಿ ಕಾಣ್ತಿಲ್ಲ. ಶಿಲ್ಪ ಬಂದರು. ವೆಯ್ಟ್ ಶಿಲ್ಪ, ಮತ್ತೊಂದು ಫೋನು ಓಪನ್ ಮಾಡ್ತೀನಿ. ಸರಿ ಎಲ್ಲ ಮೆಸೇಜ್ ಕಾಣ್ತಾ ಇಲ್ಲ ಇದರಲ್ಲಿ. ಅದು ಒಂದು ಫೋನ್ ಇಷ್ಟು ಟೈಮ್ ತಾಗ್ತದೆ ಓಪನ್ ಆಗಲಿಕ್ಕೆ, ಸ್ಲೋ. ಓಲ್ಡ್ ಫೋನ್ ಅದು. ನಾನು ಇಲ್ಲೇ ಇದ್ದೀನಿ. ಓಕೆ. ಅಂದರೆ ಮೆಸೇಜ್ ಕಾಣ್ತಿಲ್ಲ, 1 2 3 ಮೆಸೇಜ್ ಮಾತ್ರ ಕಾಣ್ತಾ ಉಂಟು. ಓಪನ್ ಮಾಡಿದೆ ಮತ್ತೊಂದು ಫೋನು. ಓಕೆ, ಈಗ ಓಕೆ. ಹಾಯ್ ಶಿಲ್ಪ ಸಿಸ್ ಹೇಳ್ತಿದ್ದಾರೆ ಗೀತಾ ಅವರು. ಗೀತಾ ಮತ್ತೆ ಅಡುಗೆಲ್ಲ ಆಯಿತಾ? ಶಿಲ್ಪಗೆ ಅಂತ ಉಂಟು, ಬ್ಲೂ ಇದಲ್ವಾ? ಹಾಯ್ ಶಿಲ್ಪ ಸಿಸ್ ಹೇಳ್ತಿದ್ದಾರೆ. ಹಾಯ್ ಪದ್ದು ಸಿಸ್ ಹೇಳ್ತಿದ್ದಾರೆ. ಶಿಲ್ಪ ಹಾಯ್ ಗೀತಾ ಸಿಸ್. ಹಾಯ್ ಎಲ್ಲ ಹಾಯ್ ಹೇಳ್ಕೊಳ್ಳಿ. ಥ್ಯಾಂಕ್ ಯು ಅಮ್ಮ. ಲಿಂಕ್ ಹಾಕಿದ್ದಾರೆ. ಪದ್ದು ಜಾಯ್ನ್ ಆಗಿ. ಶಿಲ್ಪ ಜಾಯ್ನ್ ಆಗಿದ್ದೀರಾ? ಪದ್ದು ನಮ್ಮ ಇದರಲ್ಲಿದ್ದಾರಲ್ಲ, ಜಾಯ್ನ್ ಆಗಿದ್ದೀರಾ ಅಂತ ಕಾಣ್ತದೆ. ಮತ್ತೆ ಹೇಳಿ ವಿಶೇಷ ಎಲ್ಲ. ಲಿಂಕ್ ಹಾಕಿದ್ದಾರೆ. ಶಿಲ್ಪ, ಪದ್ದು, ಗೀತಾ ಮತ್ತು ಯಾರಿದ್ದೀರಿ? ಯಾರು ಜಿನ್ ಆಗ್ತಾರೆ? ಲಕ್ಕಿ ಯಾರು? ಲಕ್ಕಿ ಗೊತ್ತಾಗ್ತಿಲ್ಲ. ಗೀತಾ ಸಿಸ್, ಶಿಲ್ಪ ಸಿಸ್ ಲಿಂಕ್ಗೆ ಕನೆಕ್ಟ್ ಆಗಿ ಹೇಳ್ತಿದ್ದಾರೆ. ಪದ್ದು ಸಿಸ್ ಆವಾಗಲೇ ಕೊಟ್ಟೆ ನಾನು ನಿಮಗೆ ಹೇಳ್ತಿದ್ದಾರೆ. ಇದು ಲಿಂಕ್ ಬೇರೆ ಶಿಲ್ಪ ಸಿಸ್, ಹಾಗೆ ನಾನು ರಿಟರ್ನ್ ಮಾಡ್ತೀನಿ ಹೇಳ್ತಿದ್ದಾರೆ. ನಿಮ್ದಲ್ವಾ? ಬೇರೆ ಅಂದರೆ ಯಾವುದು? ಅಮ್ಮ ಎಲ್ಲಿ ಹೋದ್ರು? ಟೀ ಕೊಟ್ಟಿಲಿಕ್ಕೆ ಹೋದ್ರಾ?
ಪದ್ದು ಸಿಸ್ ಆವಾಗಲೇ ಕೊಟ್ಟೆ ನಿಮಗೆ ಹೇಳ್ತಿದ್ದಾರೆ. ಹಾಯ್ ಪದ್ದು ಸಿಸ್ಟರ್ ಹೇಳ್ತಿದ್ದಾರೆ, ನ್ಯೂಸ್ ಚಾನಲ್ ಹೇಳ್ತಿದ್ದಾರೆ. ಹೌದಾ, ವೆಯ್ಟ್ ನೋಡ್ಕೊಂಡು ಬರ್ತೀನಿ ಪದ್ದು, ವೆಯ್ಟ್ ನಾನು ಕೊಡ್ತೀನಿ. ಆರ್ ಕೆ ಪಾಕಶಾಲೆನಾ 13 ಇದೆ, ಈಗ 14 ಆಯಿತು ನೋಡಿ. ಹೌದಾ, ಓಕೆ ಹೇಳ್ತಿದ್ದಾರೆ. ಬೀಟ್ರೋಟ್ ಪದ್ದು ಸ್ಪೆಷಲ್ ಬೀಟ್ರೋಟ್ ಬ್ರೇಕ್ಫಾಸ್ಟಾ? ಯೋಗಟ್ಟಿಗೆ ಮಿಕ್ಸ್ ಮಾಡಿದ್ದ ಏನು? ಅಗಿತೀರಾ ಸುಮಿಸಿಸಿ? ಹೌದು, ಮೈನಲ್ಲಿ ಆಗಿದ್ದೇನೆ. ಇದರಲ್ಲಿ SK ಕೊಟ್ಟೆ ನೋಡಿ, ಮತ್ತೊಂದು ಐಡಿಯಲ್ಲಿ 14 ಆಯಿತು ಈಗ ನೋಡಿ. ಆನಲ್ಲಿದ್ದಾರೆ ಗೀತಾ. ಥ್ಯಾಂಕ್ ಯು ಗೀತಾ. ಓ, ಅದು ಅಪ್ಪಮ್ ಮಾಡ್ತೀರಾ ಅದರಲ್ಲಿ? ಬೀಟ್ರೂಟ್ ಅಪ್ಪಮ್ ಆಲ್ರೆಡಿ ಡನ್ ಸಿಸ್. ನಿಮಗೆ ಸಂತೋಷ್ ಅಣ್ಣ ಲೈವಲ್ಲಿ ಹೇಳ್ತಿದ್ದಾರೆ. ಓಕೆ ಓಕೆ. ಅಪ್ಪಮ್ ಆನ್ ಇದೆ. ಥ್ಯಾಂಕ್ ಯು ಸುಮಿ. ನೋಡಿ ಆನ್ ಇದೆ ನೋಡಿ, ಹಾಕ್ತಾ ಇದ್ದೀರಿ, ಒಂದೊಂದೇ ಹಾಕ್ತಾ ಇದ್ದೀರಿ. ಹಾಗಿದ್ದ ಸಿಸ್ ಲಿಂಕ್ ಬೇರೆದು ಕನೆಕ್ಟ್ ಆಗಿ ನಾನು ಹಾಕ್ತೀನಿ. ಬೇರೆದ್ದಂದರೆ ಯಾರ್ದು? ಫ್ರೆಂಡ್ ಇದ್ದಾ? ಬೇರೆದು ಮತ್ತೆ ಶಿಲ್ಪ ಅಡುಗೆಲ್ಲ ಆಯಿತಾ? ಯಾಕೆ ಶಿಲ್ಪ ಆಫ್ ಆಗ್ತಾಯಿತ್ತು ಲೈವ್ ಯಾಕೆ ಆಫ್ ಆಗ್ತಿತ್ತು? ಸಪೋರ್ಟ್ ಥ್ಯಾಂಕ್ ಯು. ಕಾಪಿ ಲಿಂಕ್ ಹಾಕಿ, ಈಸಿ ಆಗ್ತದೆ ನಿಮಗೆ. ಪ್ರೆಸ್ ಮಾಡಿ, ಸೆಲೆಕ್ಟ್ ಆಲ್ ಮಾಡಿ, ಈಸಿ ಆಗ್ತದೆ. ಗಂಡ ಬಂದರು. ಸಪೋರ್ಟ್ ಆನ್. ಗೀತಾಗೆ ಗೊತ್ತಾಗಲಿಲ್ವ ಅದು ಕಾಪಿ ಲಿಂಕ್ ಮಾಡೋದು? ಕಲರ್ ರೆಡ್ ಕಲರ್ ಪಡ್ಡು ಬೀಟ್ರೋಟ್. ಹೌದು, ಓಕೆ. ಶಿಲ್ಪ ಸಿಸ್ ಹೇಳ್ತಿದ್ದಾರೆ. ತಿಂದಾಯಿತು ನಿಮ್ಮ ಬ್ರೇಕ್ಫಾಸ್ಟ್ ಆಯಿತಾ? ಲಕ್ಕಿ ಯಾರು ಶಿಲ್ಪ? ಗೊತ್ತಿಲ್ಲ ಅಕ್ಕ. ಲಕ್ಕಿ ಯಾರು? ಬಂದು ಹೋದರು ಲಕ್ಕಿ. ಸಪೋರ್ಟ್ ಆನ್. ಥ್ಯಾಂಕ್ ಯು. ಪದ್ವಾನ್ ಗೀತವಾನ್ ಪದ್ವಾನ್. ಇಲ್ಲಿ ಚೋಟ ಮೆಸೇಜ್. ಸಪೋರ್ಟ್ ಕಾಪಿ ಲಿಂಕ್ ಮಾಡಿ ಶಿಲ್ಪ, ಈಸಿ ಆಗ್ತದೆ. ಶಿಲ್ಪ ಯಾರು? ಶಿಲ್ಪ ಪದ್ದು ಯಾರು? ಇಂಟ್ರೊಡ್ಯೂಸ್ ಮಾಡಿ ಶಿಲ್ಪ ಯಾರಂತ. ಟೈಲರಿಂಗ್ ಮಾಡ್ತಾರೆ, ಯೂಟ್ಯೂಬ್ ಮಾಡ್ತಾರೆ ಅಲ್ವಾ ಶಿಲ್ಪ? ಮತ್ತೇನು ಮಾಡ್ತೀರಿ? ಭಟ್ರು ಬಂದರು. ಹಾಯ್ ಭಟ್ರೆ, ವೆಲ್ಕಮ್ ಟು ಲೈವ್. ಹೇಗಿದ್ದೀರಿ? ಗೊತ್ತಿಲ್ಲಪ್ಪ ಯಾರು ಅಂತ. ಗ್ರೂಪಲ್ಲಿದ್ದವ್ರದ್ದು ಪರಿಚಯ ಇಲ್ವಾ ನಿಮಗೆ ಹಾಗಾದರೆ? ಥ್ಯಾಂಕ್ ಯು ಭಟ್ರೆ. ಶಿಲ್ಪ ಕನ್ನಡ ಬ್ಲಾಗ್ಸ್ ಅಲ್ಲ, ಇನ್ನೊಬ್ಬರು ಶಿಲ್ಪ, ಅದು ಗೊತ್ತಿಲ್ಲ. ಇನ್ನೊಬ್ಬರು ಶಿಲ್ಪದ್ದು ಅಷ್ಟು ಪರಿಚಯ ಇಲ್ಲ. ಶಿಲ್ಪ ಸಂತೋಷ್ ಇದ್ದಾರೆ, ಶಿಲ್ಪ ಉಮೇಶ ಏನಿದ್ದಾರೆ ಅಲ್ವಾ? ಮತ್ತೊಂದು 2 ID ಹೇಳ್ತಿದ್ದಾರೆ. ಹಾಂ, ಅದಾ? ಓಕೆ ಅದು ಅವ್ರೇನಂತ ಕಾಣ್ತದೆ. ಶಿಲ್ಪ ಅಲ್ವಾ ಶಿಲ್ಪ? ಲೈಕ್ ಡನ್. ಥ್ಯಾಂಕ್ ಯು ಭಟ್ರೆ. ಲೆಸ್ ಆಯ್ತಲ್ಲ, ಬೇಜಾರು ಅಂತಲ್ಲ, 5 hours ಹೋಯ್ತಲ್ಲ. ನೋಡು ನಾಳೆ ಎಷ್ಟಾಗ್ತದೆ. ಇವತ್ತು 2 ಸಲ ಆ್ಯಡ್ ಆಗ್ತದೆ ಅಂತ ಎಣಿಸಿದ್ದು ನಾನು. ನಿನ್ನೆ ಆಗಲಿಲ್ಲಲ್ಲ, ಒಂದು ಲೆಸ್ ಆಯಿತು. ಥ್ಯಾಂಕ್ ಯು. ಈಗ ಬಂತು ನೋಡಿ ಹೀಗೆ. ಮತ್ತು ನಾನೇ ಸುಮ್ಮನೆ ಅಲ್ಲ ಮತ್ತೊಬ್ಬರು ಇದ್ದಾರೆ
ಶಿಲ್ಪ ಸಂತೋಷ್, ಶಿಲ್ಪ ಉಮೇಶ್ ಅಂತ ಇದ್ದಾರಂತ. ಆಯ್ತು, ಮುಂದಿನ ಬಗ್ಗೆ ಮಾತಾಡಿ. ಆಯ್ತಾಯ್ತು. ಹಾಯ್ ಭಟ್ರು ಹೇಳ್ತಿದ್ದಾರೆ. ಬರ್ತದೆ ಹೋಗ್ತದೆ, ಬರ್ತದೆ ಹೋಗ್ತದೆ, ಅಂತೂ ಬರ್ತದೆ ಅಲ್ವಾ ಸ್ವಲ್ಪ ಆದರೂ. ಕೋಟಿ ನಾಯಕರಲ್ಲಿ ನೀನು ಇದ್ದೆ, ಖಂಡಿತ ತೋರಿ ಕೊಟ್ಟ ತೋರಲ್ಲಿ. ಹಾಯ್ ಹೇಳ್ತಿದ್ದಾರೆ ಭಟ್ರು. ಹಾಯ್ ಭಟ್ರು ಹೇಳ್ತಿದ್ದಾರೆ. ಭಟ್ರನ್ನು ಕರಿತಿದ್ದಾರೆ ನೋಡಿ ಎಲ್ಲರೂ. ಹಾಯ್ 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 ಮಾಡ್ತಿದ್ದಾರೆ. ಪದ್ದು ಆನ್. ರಾಕೆಟ್ ಶುರು ಆಯಿತು ನಮ್ಮದು. ಹಾಯ್ ಅಮ್ಮ ಹೇಳ್ತಿದ್ದಾರೆ. ತಡಿಬೇಡಿ ಅಮ್ಮನ. ರಾಕೆಟ್ ಬಿಡ್ತಾ ಇದ್ದಾರೆ. ಟೀಚರ್ ಫೇಕ್ ಐ ಡಿ ಬಂದಿಲ್ವಾ? ಇಲ್ಲ ನೀವೇ ಇಬ್ಬರು ಇಷ್ಟೇ ಬರೋದು, ಮತ್ತು ಯಾರು ಬಂದಿಲ್ಲ. ಲಕ್ಕಿ ಅಂತ ಬಂದರೆ ಯಾರು ಗೊತ್ತಿಲ್ಲ. ಲಕ್ಕಿ ಅವ್ರು ನೋಡಿದ್ದೆ ಮುಂಚೆ ಕೂಡ, ಗೊತ್ತುಂಟಾಗ ಹೇಳಿದ್ದು, ಗುರ್ತೆಲ್ಲ ಹೇಳಿದ್ದೆ, ಹೋದ್ರು ಸೀದಾ. ಹಾಯ್ ಎಲ್ರಿಗೂ ಹೇಳ್ತಿದ್ದಾರೆ ಭಟ್ರು. ಇದು ನಾನೇ, ಹೌದೌದು, ಇದು ನೀವೇ. ಇದಲ್ಲ, ಚಾನಲ್ ಉಂಟು ಅವರದ್ದು. ಶಿಲ್ಪ ಸಂತೋಷ್ ಏನೋ ಉಂಟು, ಮತ್ತೊಂದು ಶಿಲ್ಪ ಉಮೇಶ್ ಏನೋ ಉಂಟು. ಯಾರು ಬಂದರು ಮಾರೆ? बिल्डिंग पता मैडम कंप्यूटर की साइड में। हां ये कंप्यूटर का है दे तो हम लोग बना लें। इसी का पूरा हम लोग को कंप्लीट करना पड़ता है। इसी तरह बोल गए तो हम लोग को करना पड़ता है। हो रहा है ना? ओके, थैंक यू. ಥ್ಯಾಂಕ್ ಯು ಅಮ್ಮ. ಹೋದ್ರಲ್ಲ? ಥ್ಯಾಂಕ್ ಯು ಅಮ್ಮ. ಸುಮಿ ಎಸ್. ಶಿಲ್ಪ ಏನು ಶಿಲ್ಪ? ಉದಯ್ ಕೈಗೊಟ್ಟು ಬಿಟ್ಟ. ಉದಯ್ಗೆ ನೆನಪೇ ಇಲ್ಲ, ಓಡಿ ಹೋಗಿದ್ದಾನೆ ಬಿಟ್ಟು. ಸಿದ್ಧಿ ಯಾವಾಗಲೂ ಕೇಳೋದು, ಉದಯಲ್ಲಿ. ನೈಸ್ ಶಿಲ್ಪ. ಓಕೆ, ನಾನು ನಿಮ್ಮ ಲೈವ್ ಬರೋದು ನನಗೆ ಗೊತ್ತಿಲ್ಲ ಇವತ್ತು. ನಾನು ಸ್ವಲ್ಪ ಫೋನಲ್ಲಿದ್ದೆ, ಮತ್ತು ಊಟ ಮಾಡಬೇಕಂತ ಹೋಗುವಾಗ ನಿಮ್ಮದು ಲೈವ್ ಆನ್ ಇತ್ತು. ಎಷ್ಟು ಗಂಟೆಗೆ? ಸೇಮ್ ಟೈಮ್ ಇನ್ನು ನಿಮ್ಮದು? ಇವತ್ತು ಲೇಟ್ ಆಯಿತು ಊಟ ನಮ್ಮದು. ಟೈಮ್ ಹೇಳಿ ವಾಟ್ಸಪ್ಪಲ್ಲಿ ಆಯಿತಾ? ಲೈವ್ ಟೈಮ್ ನಿಮ್ಮದು. ಇವತ್ತು ಆನ್ ಇರೋದು ಬೇಡ ಶಿಲ್ಪ, ಏನೋ ಲೆಸ್ ಆಗ್ತಾ ಉಂಟು. 5 hours ಲೆಸ್ ಆಗಿದೆ ಆಯಿತಾ? ಇವತ್ತು ಬೇಡ, ನೆಕ್ಸ್ಟ್ ಹೇಳ್ತೀನಿ ನಾನು. ಫೋಟೋ ಅಂತೆ. ಅಮ್ಮ ಇವತ್ತು ಫುಲ್ ಖುಷಿ ನಾನು, ಗೊತ್ತಾ? ಇವತ್ತು ಫುಲ್ ಖುಷಿಯಾಗಿದ್ದೇನೆ ನಾನು. ಜಮೇಲ್ ಥ್ಯಾಂಕ್ ಯು. ಏನಾಯಿತು? ಮರೆತು ಬಿಟ್ರಿ ಅಲ್ವಾ? ಪರವಾಗಿಲ್ಲ, ವಾಪಸ್ ಹೋಗಬೇಡಿ. ವೆಲ್ಕಮ್ ಟು ಲೈವ್ GML. ಹಾಯ್ ನವೀನ್ ಬ್ರದರ್ ಹೇಳ್ತಿದ್ದಾರೆ. GML ಬ್ರದರ್ ಹೇಳ್ತಿದ್ದಾರೆ. ಹೌದಾ? ಯಾಕೆ? ನಾನು
ಯಾಕೆ ಖುಷಿ ಅಂತನಾ? ನವಾಸ ಬಂದರು. ಹಾಯ್ ನವಾಸ, ವೆಲ್ಕಮ್ ಟು ಮೈ ಲೈವ್. ಹೇಗಿದ್ದೀರಿ? ಮಗು ಹೇಗಿದೆ? ಏನಾಯಿತು ಮಿಸಸ್? ಫುಲ್ಲು ಖುಷಿ ಇವತ್ತು. ನಾನು ಹೇಳ್ತೀನಿ, ಜೇಮೇಲೆ ಇರಲಿ ಹೋದ್ರು ನೋಡಿ. ಖುಷಿನ ತಗೋ ಅಂತೆ. ಆಯ್ತಾಯ್ತು, ಇವತ್ತು ತಗೊಳ್ತೀನಿ. ಯಾರನ್ನೋ ಮೀಟ್ ಮಾಡಿದ್ದೆ ನಾನು ಇವತ್ತು, ಅದಕ್ಕೆ ಖುಷಿ, ತುಂಬ ಖುಷಿ. ಪರವಾಗಿಲ್ಲ ಸುಮ್ಮಿ. ಹೌದಾ? ಓಕೆ, ಹಾಂ, ಸೇಮ್ ಟೈಮ್. ಓಕೆ. ಯಾಕೆ ಸುಮ್ಮನೆ ಯಾರೋ ಮೀಟ್ ಮಾಡಿದರು ನನ್ನ, ಅದಕ್ಕೆ ಖುಷಿ ನಾನು ಇವತ್ತು ದುಬೈಯಲ್ಲಿ. ತುಂಬ ಖುಷಿ. ನನ್ನ ಸಬ್ಸ್ಕ್ರೈಬರ್ ಅಂತೆ ಅವರು ಕೂಡ. ಹೌದೌದು, ಅದಕ್ಕೆ ತುಂಬ ಖುಷಿ ನಾನು. ನೀವಂತ ಅಲ್ಲ, ನನ್ನ ಸಬ್ಸ್ಕ್ರೈಬರ್ ಅಂತೆ. ಎಲ್ಲ ವೀಡಿಯೋಸ್ ನೋಡ್ತಾರಂತೆ, ಮತ್ತು ಲೈವ್ಗೂ ಇದು ಮಾಡ್ತಾರಂತೆ, ಸಪೋರ್ಟ್ ಮಾಡ್ತಾರಂತೆ. ತುಂಬ ಮಾತಾಡಿದರು, ಅದಕ್ಕೆ ಫುಲ್ ಖುಷಿ ಇವತ್ತು ನಾನು. ಅದು ಅವರದ್ದ ಮೆಸೇಜು ಇಲ್ಲಿಗೆ ಬಂದಿದೆ. ನಮ್ಮ ಮನೇಲಿ ಫುಲ್ ಜನ ಇದ್ದಾರೆ. ಸ್ವಲ್ಪ ಚೇಂಜ್, ಅವರದ್ದು ಸ್ವಲ್ಪ ಚೇಂಜ್, ನಂದು ಸ್ವಲ್ಪ ಚೇಂಜ್. ರಾಧನದ್ದು ಮೆಸೇಜ್ ಇಲ್ಲಿ ಬಂತು ನೋಡಿ. ನಿಮ್ಮದು ನಿಮ್ಮದೆಲ್ಲ ನೋಡ್ತಾರೆ. ವೀಡಿಯೋಸ್ ವೀಡಿಯೋಸ್ ಹೇಳಿದ್ದು, ವೀಡಿಯೋಸ್ ಲೈವ್ ನೋಡ್ತಾರಂತೆ, ಅದಕ್ಕೆ ಹೇಳಿದ್ದು. ಅದಕ್ಕೆ ನನಗೆ ಖುಷಿ ಆಯ್ತು ಇವತ್ತು, ಗೊತ್ತಾ ಅಮ್ಮ? ಕೋಟಿಯಲ್ಲಿ ಒಬ್ಬರು ಅವರು, ಸೂಪರ್. ಹಂಗೆ ಹೇಳು ವೀಡಿಯೋಸ್. ಮತ್ತೆಂತ ಹೇಳಿದೆ ನೀವು? ಡಬಲ್ ಮೀನಿಂಗ್ ಭಾರಿ ಜಾಗ್ರತೆ ಬೇಕು ನಿಮ್ಮ ಹತ್ರ ಮಾತಾಡುವಾಗ. ಹಾಂ, ಓಕೆ ಅಮ್ಮ. ಆಮೇಲೆ ಮೀಟ್ ಮಾಡಿದರೆ ಒಬ್ಬ ಉದಯ್ ಮಾತ್ರ ದೇವರೇ, ಇವನೇ ಯಾಕೆ ಬಂದ ಮತ್ತೆ? ಹೋಗಪ್ಪ, ಒಮ್ಮೆ ಬಿಟ್ಟು ಹೋದವ, ನೀನು ಬರಬೇಡ, ಹೋಗು. ಒಮ್ಮೆ ಬಿಟ್ಟು ಹೋದವರನ್ನು ಕಣ್ಣೆತ್ತಿ ನೋಡಲ್ಲ ಮತ್ತೆ ನಾನು. ಮೇಲೆ ಮೀಟ್ ಮಾಡಿದರೆ ಅಷ್ಟೇ ಮತ್ತೆ ನಾನು ರೋಡಲ್ಲಿ ಬೀಳ್ಬೇಕಂತ. ಬೇಡ, ಖುಷಿ ಪಡಬೇಡ. ನಿನ್ನನ್ನು ಭೂಲ್ಗೈ ಉದಯ್. ಇನ್ನು ನೋಡಿ ಮೂಚಿ ಹೋದ್ನ. ಯಾರು ಅದು? ಗಂಡಲ್ಲಪ್ಪ, ಹೆಣ್ಣು ಫ್ರೆಂಡ್, ಗಂಡಲ್ಲ. ಎಂತ ಎಣಿಸಿದ್ದೀರಿ ನೀವು? ಹೆಣ್ಣು ಫ್ರೆಂಡ್ ಸಿಕ್ಕಿದೆ ಅಂತ ಹೇಳಿದ್ದು, ಗಂಡಲ್ಲ. ಬೇಡಪ್ಪ ಉದಯ್, ಹೊಂಟೋಗು. ಬಂದ ದಾರಿಗೆ ಸುಂಕಲ್ಲ ಅಂತ ಹೊಂಟೋಗು. ಮಾಯ ಆಗಿದ್ದಿಷ್ಟು ದಿನ ಹೊಲ, ಹೊಲ. ಬನ್ನಿ ವರ, ಹೇಗಿದ್ದೀರಿ ವರ? ಹಾಯ್ ಅಮ್ಮುಸೀಸ್, ಹಾಯ್ ಸುಮಿ, ಥ್ಯಾಂಕ್ ಯು. ಕಣ್ಣಲ್ಲಿ ಪ್ರೀತಿ, ವರನ ಕಣ್ಣಲ್ಲಿ ಪ್ರೀತಿ ನೋಡಿ. ಹಾಯ್ ವರ ಸಿಸ್ ಹೇಳ್ತಿದ್ದಾರೆ. ಅಮ್ಮು ಹುಡುಗಿನಾ? ಮದುವೆ ಯಾಕೆ ಆಗಲಿಲ್ಲಂತೆ? ಸಿಂಗಲ್ ಬೇಕಾ? ಅಯ್ಯೋ ಬೇಡ ಉದಯ್, ಹೇಟ್ ಯು. ಲೈಕ್ ಡನ್, ಥ್ಯಾಂಕ್ ಯು ವರ, ಥ್ಯಾಂಕ್ ಯು ಅಮ್ಮು. ಹಾಯ್ ಜಿ LMG. ಇದು ಯಾರು LMG? GLM ಉಲ್ಟಾ ಆಗಿದೆ. ಥ್ಯಾಂಕ್ ಯು ಅಮ್ಮು. ಒಬ್ಬ ಪ್ರೀತಿ ನೋಡಿ GML ಅದು ಅಮ್ಮಗೆ. GML ಅಂತ ನಗ್ತಾ ಉಂಟು ಉದಯ್. ಮೊಸ ಬಂದರು. ಹಾಯ್ ಸುಮಿ. ಟೀ ಎಲ್ಲ ಕುಡಿಯಲ್ಲ ನಾನು, ಬೇಡ. ಥ್ಯಾಂಕ್ ಯು, ಕೊಟ್ಟದಕ್ಕೆ ಥ್ಯಾಂಕ್ ಯು. ವೆಲ್ಕಮ್ ಟು ಲೈವ್ ಮೊಸ, ಹೇಗಿದ್ದೀರಿ? ಅಲ್ಲ, ಇರು, ದುಬೈಯಲ್ಲಿ ಹುಡುಗಿ ಇದ್ದಾಳಂತೆ. ನಿಮಗೆ ಆಗುವ ಹುಡುಗಿ ಎಲ್ಲಪ್ಪ ಫಿಕ್ಸ್ ಆಗಿದೆ ಅವಳಿಗೆ ಮದುವೆ. ಅಮ್ಮ ಲವ್ ಯು ಹೇಳ್ತಿದ್ದಾಳೆ. ಬೇಡ ಅಮ್ಮು, ಈ ಉದಯ್ ಲವ್ಗೆ ಬೀಳಬೇಡ, ಬಿಟ್ಟು ಹೋಗ್ತಾನೆ ಮತ್ತೆ.
ಎಲ್ಲೋ ಹೇಳ್ತಿದ್ದಾರೆ ಮೋಸ ಅವರು. ಹೋಗಿ ದುಬೈಗೆ LMG ಅಮ್ಮನ ಕೊಡಲ್ಲ ಹೇಳ್ತಿದ್ದಾರೆ. ನೇಮ್ ಚೇಂಜ್ ಆಯಿತಾ ಅವ್ರದ್ದು? GML ಓದೋದು LMG ಆಯಿತಾ? GML ಹೋಗಿ LMG. ಸಚಿನ್, ವೆಲ್ಕಮ್ ಸಚಿನ್, ಹೇಗಿದ್ದೀರಿ? ಮಾತಾಡಲ್ವಾ? ಓಕೆ, ಜಿಪ್ ಹಾಕ್ಕೊಂಡು ಬಂದಿದ್ದಾರೆ. ಥ್ಯಾಂಕ್ ಯು. ಹಾಯ್ ಫ್ರೆಂಡ್ಸ್ ಹೇಳ್ತಿದ್ದಾರೆ. ಕವಿತಾ ಕುಕ್ಕಿಂಗ್ ಇದ್ಯಾರು? ಕವಿತಾ ಕುಕ್ಕಿಂಗ್. ಇದರಲ್ಲೊಂದು ಮೆಸೇಜ್ ಜಾಸ್ತಿ ಬರಲ್ಲ. ಕವಿತಾ ಕುಕ್ಕಿಂಗ್ ಲೈಟ್ ಬ್ಲೂ ಎಲ್ಲ ಕೊಡ್ತೀನಿ. ಓಕೆ, ಮತ್ತು ಉದಯವಾನ್ ಹಾಯ್ ವರಸಸ್ ಹೇಳ್ತಿದ್ದಾರೆ. ಕವಿತಾ, ಥ್ಯಾಂಕ್ ಯು ಸೋ ಮಚ್ ಕವಿತಾ. ಲೈವ್ಗೆ ಜಾಯ್ನ್ ಆಗಿದ್ದೀರಿ, ಥ್ಯಾಂಕ್ ಯು. ಹಾಯ್ ಕವಿತಾ ಸಿಸ್ ಹೇಳ್ತಿದ್ದಾರೆ. ಅವರು ಅಮ್ಮ ಸಪೋರ್ಟ್, ಥ್ಯಾಂಕ್ ಯು. ಅವರಕ್ಕ ಹಾಯ್ ಹೇಳ್ತಿದ್ದಾರೆ. ಸಚಿನ್, ಹೇಗಿದ್ದೀರಿ ಸಚಿನ್? ಮತ್ತು ಸಮಾಚಾರ? ಸಿಸ್ ಗಿಫ್ಟ್ ರಿಟರ್ನ್ ಅಂತ ಮಾಡಿ. ಹೌದಾ, ಗಿಫ್ಟ್ ಕೊಟ್ಟಿದ್ದೀರಾ? ಯಾವಾಗ ಕೊಟ್ಟದ್ದು? ಇವತ್ತಾದರೆ ನಾಳೆ ಬೇಕು ಕೊಡ್ತೀನಿ. ಈಗ ಕೊಡ್ತೇನೆ ನೋಡಿ. ಇದರಲ್ಲಿ ಅಂತ GMLಗೆ ಅಂತ ದುಬೈಯಲ್ಲಿ ಸಿಂಗಾಪುರ್ ಹುಡುಗಿ ಬಂದರು ಅಮ್ಮನ ಬಿಡು. ಮತ್ತೆ ಇಲ್ಲ, ದುಬೈಯಲ್ಲಿ ಸಿಂಗಾಪುರ ಹುಡುಗಿ ಬಂದರು ಅಮ್ಮನ ಬಿಡೋ ಮಾತೇ ಇಲ್ಲ ಹೇಳ್ತಿದ್ದಾರೆ. ಅಮ್ಮು ಹೇಳಿ ನೀವೇ ಏನಂತ. ಏನಿಲ್ಲಕ್ಕ. ಓಕೆ, ಉದಯನಲ್ಲಿದ್ದಾರೆ. ಅಮ್ಮ ಸಪೋರ್ಟ್ ನಿನ್ನೆ ಕೊಟ್ಟದಾ? ಒಂದರಲ್ಲಿ ಕೊಟ್ಟೆ ನೋಡಿ, ಒಂದರಲ್ಲಿ ಕೊಟ್ಟೆ. ವಿಡಿಯೋ ಆನ್ ಇದೆ ನೋಡಿ, ಕೊಟ್ಟಿದ್ದೇನೆ ಇದರಲ್ಲಿ. SKಯಿಂದ SK ID ಕೊಟ್ಟಿದ್ದೇನೆ ನೋಡಿ. ಮೇನಲ್ಲಿ ನಾಳೆ ಕೊಡ್ತೀನಿ ನಿಮಗೆ. ಓ, ವರಮಗಳಮ್ಮು. ಓಕೆ ಓಕೆ, ನನಗೇನು ಗೊತ್ತು ವರಮಗಳಂತ. ಓಕೆ ಓಕೆ, ಇಲ್ಲಿ ಒಬ್ಬರು ಅಮ್ಮು ಇದ್ದಾರೆ. ಯಾವುದೌದು ಸುಮ್ಮನೆ ಕನ್ಫ್ಯೂಸ್. ಅದೇ ಅದೇ ಕನ್ಫ್ಯೂಸ್ ಅದೇ. ಓಕೆ, ಥ್ಯಾಂಕ್ ಯು ಸಿಸ್ ಹೇಳ್ತಿದ್ದಾರೆ. ಯಾಕೆ ಥ್ಯಾಂಕ್ ಯು. ಸುಮ್ಮಿ ಉದಯ್ ಫೋನ್ ಸರಿ ಇಲ್ಲ, ನಾನು ಒಂದು ಮಾಡಿದರೆ ಅದು ಆನ್ ಆಗುತ್ತೆ, ಆಗುತ್ತೆ. ಹೌದಾ? ಅದೌದು, ಹಳೆ ಫೋನ್ ಹಾಗೆ ಅಲ್ವಾ? ನಂದಿದ್ದು ಫೋನ್ ಕೂಡ ಹಾಗೆ ಹಳೆಯದ್ದು. ಯಪ್ಪೋ, ನಾನೆಲ್ಲ ಸುಮ್ಮನೆ ಅದೇ, ನಾನು ಏನು ಮಾತಾಡ್ತಿಲ್ಲ ನೋಡೋದು ನೀವು. ಸಪೋರ್ಟ್, ಥ್ಯಾಂಕ್ ಯು. ಅಮ್ಮ ಸಿಸ್ ಅಂತ ನಗ್ತಿದ್ದಾರೆ ಅವರು. ಥ್ಯಾಂಕ್ ಯು, ಸಪೋರ್ಟ್ ಮಾಡ್ತಿದ್ದೀರಿ. ಥ್ಯಾಂಕ್ ಯು ಸೋ ಮಚ್ ಸಪೋರ್ಟ್. ಕವಿತಾ, ಥ್ಯಾಂಕ್ ಯು ಕವಿತಾ, ಥ್ಯಾಂಕ್ ಯು ಸೋ ಮಚ್. ಅಮ್ಮ ನಗ್ತಾ ಉಂಟು. ನೀವು ಲೈವ್ ಮಾಡ್ತೀರಾ ಕವಿತಾ? ಬ್ಲೂ ರಿಮೂವ್ ಮಾಡೋಕ್ಕ? ಓಕೆ. ನಮಸ್ತೆ, ಥ್ಯಾಂಕ್ ಯು. ಶಿಲ್ಪ ಸಪೋರ್ಟ್, ಥ್ಯಾಂಕ್ ಯು. ನೀವೇ ನಿಮ್ಮ ನೇಮ್ ಚೇಂಜ್ ಮಾಡಿ GML ಬ್ರದರ್. ನೀವು ನಿಮ್ಮ ಅಮ್ಮ ನೇಮ್ ಚೇಂಜ್ ಮಾಡಬೇಕಂತೆ. ಕನ್ಫ್ಯೂಸ್ ಆಗ್ತದೆ ಅಲ್ವಾ? ಅವರ ನಗ್ತಾ ಉಂಟು. ಪೆಟ್ ನೇಮ್ ಅಲ್ಲ ಅಮ್ಮ ಅದು, ನಿಮ್ಮ ಮಗಳದ್ದು ಪೆಟ್ ನೇಮ್ ಅಮ್ಮ ಅಂತ. ನೀವು ಮಮತಾ ಅಲ್ವಾ? ಮಮತಾ ಅಮ್ಮ. ಬಾಯ್ ಬಾಯ್ ಸಚಿನ್, ಥ್ಯಾಂಕ್ ಯು ಸೋ ಮಚ್. ಬಾಯ್. ಮುದ್ದೆ ಆಗ್ತಾ ಉಂಟು, ರಾಗಿ ಮುದ್ದೆ. ನಾನಿನ್ನ ಮರೆಯಲಾರೆ. ಯಾರನ್ನು? ನನ್ನನ್ನು? ಹೋದ್ನ ಉದಯ್?
ಪಾಪ ವಾಪಸ್ ಹೋದ. ಅಮೃತ ಅವಳ ಹೆಸರು, ಇನ್ನೊಂದು ಚಾರು. ಅಮೃತ ಮತ್ತು ಚಾರ ಒಬ್ಳದ್ದೆಯಾ ಇಬ್ಬರ ಹೆಸರು? ಇನ್ನೊಂದು ಚಾರು. ಓಕೆ, ಅಮೃತ ಮತ್ತು ಚಾರು ಒಬ್ಬಳೆ. ನಾನು ಕೂಡ ನಿನ್ನ ಮರೆಯಲಾರೆ. ಒಬ್ಬಳದ್ದೆ. ಓಕೆ, ಎರಡು ನೇಮ್ ಹಾಗಾದರೆ. ಸಾಲ್ ಶಿಲ್ಪ ಮರಿಬೇಡ ಹೇಳ್ತಿದ್ದಾರೆ. ನನ್ನನ್ನು ನೋಡಿ ತುಂಬ ಸಿಂಪಲ್ ಮಾತುಗಳು ಕೇಳಿ ಬರುತ್ತದೆ. ನನ್ನನ್ನು ನೋಡಿ ತುಂಬ ಸಿಂಪಲ್ ಮಾತು. ಅದರ ಲಿಂಕ್ ಯಾರ್ದು ಕಳಿಸಿತ್ತು? GML ಈಗ ನೋಡಿದೆ ನಾನು. ಸಪೋರ್ಟ್ GML ಅಂತ ನಗ್ತಾ ಇದ್ದಾರೆ. ನಾನು GML ಲೈವ್ ಬಂದಿದ್ದಾರೆ, ನೋಡಲೇ ಇಲ್ಲ ಅಂತ ನೋಡೋದು. ಮತ್ತೆ ನೋಡುವ ನಿಮ್ಮದಲ್ಲ ಅದು. ಇನ್ನು ನಾನಿನ ಮರೆಯಲಾರೆ. ಅದು ಒಂದು ಕಾಲೇಜ್ ಹುಡುಗಿ. ಹೌದಾ? ಲಿಂಕ್ ಕಳಿಸಿ ನೋಡ್ತೀನಿ. ಕಾಲೇಜ್ ಹುಡುಗಿ ಪಟಾಯಿಸಿದ್ರೇನು? ನನ್ನ ನೀವು ಗೆಲ್ಲಲಾರೆ ಸುಮಿ. ಹೌದೌದು, ನನ್ನ ನೀನು ಗೆಲ್ಲಲಾರೆ. ಹಿಡಿದು ಛಲವೇತಕ್ಕೆ. ಕರೆಕ್ಟ್ ಅಲ್ವಾ? ಕರೆಕ್ಟ್ ಇದು. ಓಕೆ, ಥ್ಯಾಂಕ್ ಯು. ಮೊಬೈಲಲ್ಲಿ ಚಾರ್ಜ್ ಇಲ್ಲ ಮಾರೆ. ಬೆಳಿಗ್ಗೆ ಶುರುವಾಗ್ತದೆ ಫೋನು ಕೈಯಲ್ಲಿ. ಬೆಳಿಗ್ಗೆ ಎದ್ದು ಬರವಣಿಗೆ ಹೋಗಬೇಕು. ಇಲ್ಲಾಂದರೆ ಮತ್ತೆ ಆಫೀಸಿಗೆ ಹೋಗ್ತಾರಲ್ವ, ಅದಕ್ಕೆ ಬೇಗ ಬರೋದು ಹೊರಮನೆಗೆ. ಮತ್ತು ಡೋರ್ ಬಂದಾದರೆ ಕಷ್ಟ ಅಂತ ಬೇಗ ಹೋಗೋದು. ನಾನು ನಿನ್ನ ಮರೆಯಲಾರೆ. ಅಮ್ಮ ನಿಮಗೆ ಕೈ ನೋವು ಬರಲ್ವಾ ಪಾಪ? ಅದು ಮುದ್ದು ಮರಿ. ಕೈ ನೋವು ಅಷ್ಟು ಬರಲ್ಲ. ಇದು ಕಾಪಿ ಪೇಸ್ಟ್ ಮಾಡೋದಲ್ಲ, ಟೈಪ್ ಮಾಡೋದಾದರೆ ಕೈ ನೋವು ಬರ್ತದೆ. ಇದರಲ್ಲಿ ಅಷ್ಟು ಬರೋದಿಲ್ಲ. ನನಗೆ ಈಸಿ ಆಗ್ತದೆ ಸ್ವಲ್ಪ. ಊಟ ಮಾಡ್ತಿದ್ರು ಲೆಫ್ಟ್ ಹ್ಯಾಂಡಲ್ಲಿ ಸ್ವಲ್ಪ ಪ್ರೆಸ್ ಮಾಡ್ತಿರ್ಬೋದಲ್ಲ. ಥ್ಯಾಂಕ್ ಯು ನವಿ. ಬರುತ್ತೆ ಸಿಸ್. ಹೌದಾ? ನೀವು ಲಾಂಗ್ ಟೈಮ್ ಮಾಡ್ತೀರಲ್ವಾ, ಹಾಗಾಗಿ ಬರ್ತದೆ. ಲಾಂಗ್ ಟೈಮ್ ಸಪೋರ್ಟ್ ಕೊಡ್ತೀರಿ. ವರನೇ 2 ಹೆಣ್ಣು ಸುಮಿ, 2 ಗಂಡು. ಯಾರು ಎಲ್ಲೆಲ್ಲ ಬಿಡಿ. ವರನಿ 2 ಹೆಣ್ಣು ಸುಮಿ, 2 ಗಂಡು. ಯಾರು ಗೆಲ್ಲೋದಿಲ್ಲ ಬಿಡಿ ಹೇಳ್ತಿದ್ದಾರೆ. ಏನು LMG? ಅದು ಅರ್ಥ ಆಗಿಲ್ಲ. ಕರೆಕ್ಟ್ ಅರ್ಥ ಆಗಲಿಲ್ಲ ನನಗೆ ಕೂಡ. ವರ ನೀ 2 ಹೆಣ್ಣು, ಸುಮಿ 2 ಗಂಡು. ಯಾರು ಗೆಲ್ಲೋದಿಲ್ಲ ಬಿಡಿ ಹೇಳ್ತಿದ್ದಾರೆ. ನೀವು 2 ಗಂಡಂತೆ, ನಾನು 2 ಹೆಣ್ಣಂತೆ. ಯಾರು ಗೆಲ್ಲೋದಿಲ್ಲ ಬಿಡಿ ಹೇಳ್ತಿದ್ದಾರೆ. ಪ್ರಕಾಶ್ ಬಂದರು. ಊಟ ಆಯಿತಾ? ಇಲ್ಲ, ಊಟ 7 ಆಗೋದಿಲ್ಲಿ. ಥ್ಯಾಂಕ್ ಯು ಪ್ರಕಾಶ್, ಲೈವ್ ಜಾಯ್ನ್ ಆಗಿದ್ದೀರಿ. ಥ್ಯಾಂಕ್ ಯು ಸೋ ಮಚ್. ಹೇಗಿದ್ದೀರಿ? ಎಲ್ಲಿದ್ದಾರೆ ನಿಮ್ಮ ಗೆಳತಿ ಸುಮ್ಮಿ ಅಂತ ನಗ್ತಾ ಇದ್ದಾರೆ. ಕವಿಯಲ್ಲಿದ್ದಾರೆ. GMLಗೆ ಏನಾಯಿತು? ಸರಿ, ಅರ್ಥ ಆಗದಿದ್ದರೆ ನನಗೆ ಹೇಳ್ತೀರಿ, ಕರೆಕ್ಟ್ ಬರಿಬೇಕಂತ. ನೀವು ಬರಿಬೇಕಲ್ಲ ಕರೆಕ್ಟಾಗಿ.
ಪ್ರಕಾಶ್ ಮತ್ತೆ ಟೀ ಆಯಿತಾ? ಇದ್ದೀರಾ? ಪರ್ಕಸ್ ಪರ್ಕಸ್ ಪಕ್ಕಶ ಅಂತ ಹೇಳಿದ್ ನಾವು. ಪಕ್ಕಶ, ಓ ಪಕ್ಕಶ. ಒಳಗೆ 2 ಗರ್ಲ್ಸ್ ಬೇಬಿ, ಯು ಹ್ಯಾವ್ 2 ಬಾಯ್ಸ್, ಸೊ ನೋ ಡಿಫ್ರೆನ್ಸ್, ನೋ ಒನ್ ವಿನ್. ಹಂಗ, ಓಕೆ ಓಕೆ. ಅವ್ರಿಗೆ 2 ಹೆಣ್ಣಾ? ಓಕೆ. ಹೆಣ್ಣು ಕೊಡ್ತೀರಾ? ವರ ಬ್ಯುಸಿ ಇದ್ದಾರಂತೆ ಸಿಸ್. ಬಂದೆ, ನಮ್ಮ ಪತಿರಾಯ ಬಂದರು ಅಂತ ಬಿಟ್ಟು. ಬ್ಯುಸಿ ಇದ್ದಾರಂತೆ ಸಿಸ್. ಆಗಲೇ ಕಾಲ್ ಮಾಡಿದ್ದು, ಏನೋ ಸ್ಕೂಲ್ ವರ್ಕ್ ಇದೆ, ಕ್ವಶನ್ ಪೇಪರ್ ಟೈಪಿಂಗ್ ಮಾಡ್ತಿದ್ದೀನಿ ಅಂತ ಹೇಳಿದ್ದು. ಆಯ್ತಾಯ್ತು, ಓಕೆ. ಅದಕ್ಕೆ ನಿಮ್ಮಂಗೆ ಕಳಿಸಿದ್ರಾ? ಎಪ್ಪೋ ಶಿಲ್ಪಶಿಷ್ಯ ಅಂತ ನಗ್ತಾ ಇದ್ದಾರೆ. ಸುಮ್ಮಿ ಆನ್ ಇರ್ತೀನಿ, ಫೋನ್ ಚಾರ್ಜ್. ಓಕೆ ಓಕೆ, ಚಾರ್ಜಿಗಿಡಿ, ಆರಾಮಾಗಿ ಬನ್ನಿ. ಅಮ್ಮು ನೆಕ್ಸ್ಟ್ ಇಯರ್ ನನ್ನ ಜೊತೆ ಮದುವೆ. ಯಪ್ಪ, ನಿಮ್ಮಗ ಮದುವೆ ವಿಷಯ ನಿಮ್ಮಗ ಮದುವೆ ವಿಷಯಕ್ಕೆ ಬಂದಿದ್ದಾನ? ಮದುವೆ ವಯಸ್ಸಿಗೆ ಬಂದಿದ್ದಾನೆ? ಇಲ್ಲ ಇಲ್ಪ, ಅವರಿಗೆ ಇಲ್ಲಿ ಹೇಳಿದ್ದು. ನಿಮಗೆ ಮತ್ತು ಅಮ್ಮಗೆ ಡಿಫ್ರೆನ್ಸ್ ಇಲ್ವಾ ಏಜ್? ಅದಕ್ಕೆ ನಾನು ಹೇಳಿದೆ. ಅವಳು ಚಿಕ್ಕ ಪ್ರಾಯ ಅಲ್ವಾ ಅಮ್ಮು, ಅವರ ಮಗಳು. ಅವರ ಮಗಳಿಗೆ ಮದುವೆ ಏಜಿಗೆ ಬರಲಿಲ್ಲಲ್ಲ, ನೀವು ಆಗ್ತೀರಾ ಈಗ? ಅವಳಿಗೆ ಗೊತ್ತಿಲ್ಲ ನಾನು ಲೈವ್ಗೆ ಬರೋದು, ಬಟ್ ಏನೋ ಮೂಡು ಅಪ್ಸೆಟಲ್ಲಿ ಇದ್ಲು ಅನಿಸುತ್ತೆ. ಅಷ್ಟಾಗಿ ಮಾತಾಡಿದ್ದೆಲ್ಲ ನಮ್ಮ ಅಮ್ಮನ ಜೊತೆ ಜಾಸ್ತಿ ಮಾತಾಡಿದ್ಲು. ಓಕೆ. ಅಷ್ಟಾಗಿ ಮಾತಾಡಿದೆಲ್ಲ ನಮ್ಮ ಅಮ್ಮನ ಜೊತೆ ಜಾಸ್ತಿ ಮಾತಾಡಿದ್ಲು. ಓಕೆ. ಎಷ್ಟು ಏಜ್ ನಿಮ್ಮ ಮಕ್ಕಳಿಗೆ ಸಮಿ? ಯಾಕೆಪ್ಪ, ಎಲ್ಲ ವೀಡಿಯೋಸ್ ಬರ್ತದೆ ನೋಡಿ, ಮಾಡ್ತೇನೆ, ಇನ್ನು ಗೊತ್ತಾಗ್ತದೆ. ಐಸ್ ಮ್ಯಾಮ್ ನಮಸ್ಕಾರ. ಊಟ ಇಲ್ಲ, 6 ಗಂಟೆ ಆಗೋದೇ, ಊಟದ ಸಮಯ ಅಲ್ಲ ಈಗ. ಹೇಗಿದ್ದೀರಿ ಮತ್ತೆ? ವೆಲ್ಕಮ್ ಟು ದುಬೈ. ಮುಕ್ತಿಯವರೇ ನಮಸ್ಕಾರ. ಹಾಯ್ ಮುಕ್ತಿ ಅಮ್ಮನ್ ನಮಸ್ಕಾರ ಹೇಳ್ತಿದ್ದಾರೆ. ಹಾಯ್ ಅಮ್ಮು ಮ್ಯಾಮ್ ನಮಸ್ಕಾರ ಅಂತ ಫ್ಲವರ್ ಕೊಡ್ತಿದ್ದಾರೆ. ಹಾಯ್ ಮುಕ್ತಿ ಬ್ರದರ್ ನಮಸ್ತೆ ಅಂತ ಹೇಳ್ತಿದ್ದಾರೆ. ನಮಸ್ತೆ ಮಾಡ್ತಿದ್ದಾರೆ ಎಲ್ಲರೂ. ಮತ್ತೇನು ಸಮಾಚಾರ ಮುಕುತಿ? ಸಪೋರ್ಟ್, ಥ್ಯಾಂಕ್ ಯು. ನೀವು ಕೊಡ್ತೀರಾ? ಮಗಳು ಕೊಡ್ತೀರಾ ಹೇಳಿ? GMLಗೆ ಫಿಕ್ಸ್ ಆಗಿದೆ ಅಂತಲ್ವಾ? ಥ್ಯಾಂಕ್ ಯು ಅಮ್ಮು ಡಾರ್ಲಿಂಗ್. ಹಾಯ್ ವರ ಮ್ಯಾಮ್ ಗುಡ್ ಈವ್ನಿಂಗ್ ಅಂತ ರೋಸ್ ಕೊಟ್ಟಿದ್ದಾರೆ. 4 ರೋಸಸ್ ಇದೆ.
ಸುಮಿ ಮ್ಯಾಮ್ ಸಪೋರ್ಟ್, ಥ್ಯಾಂಕ್ ಯು ಥ್ಯಾಂಕ್ ಯು. ಯಾಕೆ ನಡ್ಕೊಂಬರ್ತೀರಾ? ಫ್ಲೈಟ್ ಇಲ್ವಾ? ಮತ್ತು ನೀವು ಬರ್ಬೋದಲ್ಲ. ನವಾಸ ಏನು ಮತ್ತೆ ಮಾತಾಡ್ತಾ ಇಲ್ಲ ಯಾಕೆ? ಮೌನವ್ರತ ನವಾಸದ್ದು ಏನು ಮಾತಾಡ್ತಿಲ್ಲ ಸಿಸ್ಟರ್. ಆನ್ ಇರ್ತೀನಿ ನಾನು, ಸ್ವಲ್ಪ ಆಫೀಸ್ ವರ್ಕ್. ಓಕೆ ಓಕೆ ಮಾಡ್ತಾಯಿದ್ದೀನಿ. ಓಕೆ ಪ್ರಕಾಶ್, ಓಕೆ ಥ್ಯಾಂಕ್ ಯು. ಹಾಯ್ ನವಾಸ್ ಹೇಳ್ತಿದ್ದಾರೆ. ಮೌನವ್ರತ ನವಾಸಾಗಿ ಇವತ್ತು ಮಾತಾಡಲ್ಲ. ಮಂಜು ಬಂದ ಮೇಲೆ ಮಾತಾಡ್ತಾರೆ ಮತ್ತೆ, ಮಗು ಎಲ್ಲ ಮಲಗಿದ ಮೇಲೆ. ಅಮ್ಮಿ ನನ್ನ ಮಗಳು ತುಂಬ ಕಡಿತಿದ್ದಾಳೆ. ಓಕೆ ನವಾಸ, ಮಗುವನ್ನು ನೋಡ್ಕೊಳ್ಳಿ ಹೋಗಿ. ಥ್ಯಾಂಕ್ ಯು ಮುಕ್ತಿ, ಥ್ಯಾಂಕ್ ಯು ಆಲ್. ಹೌದಾ? ಓಕೆ ಹೇಳ್ತಿದ್ದಾರೆ. ಹೋಗಿ ನವಾಸ, ಮಗುವನ್ನು ನೋಡ್ಕೊಳ್ಳಿ, ಪರವಾಗಿಲ್ಲ. ಅಂತೂ ನೆನ್ನೆ ಲೆಸ್ ಆಗಿದೆ 5 hours. ಬರುವಷ್ಟು ಬರ್ತದೆ, ಆಸೆ ಪಡಲಿಕ್ಕಿಲ್ಲ ಅದಕ್ಕೆಲ್ಲ. ಶಿಲ್ಪ ಅಲ್ಲ ಇವರ ಹೆಸರು, ಶಿಲ್ಪನ ನಿಮ್ಮ ಹೆಸರು? ಶಿಲ್ಪ ಅಂತ ಕಾಣ್ತದೆ. ಹೇಗಿದ್ದೀರಿ? ಹಳ್ಳಿ ಜೀವನ್, ಥ್ಯಾಂಕ್ ಯು. ಜ್ಯೋತಿ ಬಂದರು. ಥ್ಯಾಂಕ್ ಯು ಜ್ಯೋತಿ, ವೆಲ್ಕಮ್ ಟು ಲೈವ್ ಜ್ಯೋತಿ. ಟೀ ಎಲ್ಲ ಆಯಿತಾ? ಹಾಯ್ ಜ್ಯೋತಿ ಸಿಸ್ ಹೇಳ್ತಿದ್ದಾರೆ. ಹಾಯ್ ವರ ಸಿಸ್ ಹೇಳ್ತಿದ್ದಾರೆ. ಜ್ಯೋತಿ ಮುಕ್ತಿಯದ್ದು ಇದು ಇವರದ್ದು ಯಾರು ಕೆಲವು ಹೆಸರೆಲ್ಲ ಬರೋದೇ ಇಲ್ಲ ನನಗೆ, ಅದಕ್ಕೆ ಬಡ್ದಿಟ್ಕೊಳ್ಳೋದು. ಹಾಯ್ ನಾವು ಸಿಸ್ ಹೇಳ್ತಿದ್ದಾರೆ. ಮುಕ್ತಿ ಸಪೋರ್ಟ್, ಥ್ಯಾಂಕ್ ಯು. ಹಾಯ್ ಅಮ್ಮು ಸಿಸ್ ಅಂತ ಹೇಳ್ತಿದ್ದಾರೆ ನೋಡಿ ಜ್ಯೋತಿ ಅವರು. ಹಾಯ್ ಜ್ಯೋತಿ ಸಿಸ್ ಹೇಳ್ತಿದ್ದಾರೆ. ಥ್ಯಾಂಕ್ ಯು my darling, ಥ್ಯಾಂಕ್ ಯು ಸೋ ಮಚ್. ಮಮತಾ ಸಿಸ್ ಕನೆಕ್ಟ್ ಆಗಿದ್ದೀರಾ ಅಂತ ಕೇಳ್ತಿದ್ದಾರೆ. ನೀವು ಕೂಡ ಕನೆಕ್ಟ್ ಆಗಿ ಮಮತಾಗೆ. ಆಗಿದ್ದಾರಂತೆ ಅವರು. ಥ್ಯಾಂಕ್ ಯು ಮುಕ್ತಿ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಅಮ್ಮ ಡಾರ್ಲಿಂಗ್. ಥ್ಯಾಂಕ್ ಯು. ಸಪೋರ್ಟ್ ಥ್ಯಾಂಕ್ ಯು ಜ್ಯೋತಿ, ಥ್ಯಾಂಕ್ ಯು ಸೋ ಮಚ್. ಇಲ್ಲಿ ನವೀನ್ ಬ್ರದರ್ ಬಂದು ಎಲ್ಲಿ ಹೋದರು? ಹೌದಾ, ನವೀನ್ ಬಂದ್ರಾ? ನಾನು ನೋಡಲಿಲ್ಲ, ಸಾರಿ. ಎಲ್ಲಿ ನವೀನ್ ಕಾಣ್ತಾ ಇಲ್ಲ ಅಮ್ಮ? ಇಲ್ಲ, ಅವ್ರು ಬರಲಿಲ್ಲ. ಅವರ ಮೆಸೇಜ್ ಕಾಣ್ತಿಲ್ಲ. ಮುಕ್ತಿ ಸ್ಕ್ರಿಪ್ಟ್ ಕೊಡಿ ಹೇಳ್ತಿದ್ದಾರೆ ಜ್ಯೋತಿ ಅವರು. ಸಪೋರ್ಟ್ ಮಾಡ್ತಿದ್ದಾರೆ ಜ್ಯೋತಿ. ಸಪೋರ್ಟ್, ಥ್ಯಾಂಕ್ ಯು.
ಮಕ್ಕಳೇ ಬಂದಿದ್ರು. ಹೌದಾ? ನಾನು ಆಚೆ ಹೋದೆ ಅಲ್ಲ ಡೋರ್ ಓಪನ್ ಮಾಡಲಿಕ್ಕೆ, ಆವಾಗ ಬಂತೇನು ಮೆಸೇಜ್ ನೋಡಲಿಲ್ಲ ನಾನು. ಬರ್ತಾರೆ, ಬ್ಯುಸಿ ಇರ್ತಾರಲ್ಲ ಈಗ ಡ್ರೈವಿಂಗಲ್ಲಿ. ಜನ್ಮದ ಜೋಡಿ ನೀವು. ಕನಕ. ಯಾರು ಕನಕ? ಸಪೋರ್ಟ್. ಸಪೋರ್ಟ್ ಮಾಡ್ತಿದ್ದಾರೆ. ಪ್ರಕಾಶ್, ಅಮ್ಮು, ಮುಕ್ತಿ, ಥ್ಯಾಂಕ್ ಯು. ಜ್ಯೋತಿ ಸಪೋರ್ಟ್ ಮಾಡ್ತಿದ್ದಾರೆ, ಥ್ಯಾಂಕ್ ಯು. ಸಪೋರ್ಟ್ ಮೆಸೇಜ್, ಓಕೆ. ಥ್ಯಾಂಕ್ ಯು ಶಿಲ್ಪಾ, ಥ್ಯಾಂಕ್ ಯು ಎಲ್ರಿಗೂ, ಥ್ಯಾಂಕ್ ಯು ಸೋ ಮಚ್. ಅಮ್ಮು ರೈಲು ನಿಲ್ತಾ ಇಲ್ಲ, ಹೋಗ್ತಾ ಉಂಟು ಅಮ್ಮು ರೈಲ್. ಮುಕ್ತಿ ರೈಲ್ ಓಡ್ತದೆ, ಅಮ್ಮು ಓಡ್ತದೆ. ಥ್ಯಾಂಕ್ ಯು. ಥ್ಯಾಂಕ್ ಯು ಅಮ್ಮು, ಥ್ಯಾಂಕ್ ಯು ಮುಕ್ತಿ, ಥ್ಯಾಂಕ್ ಯು. ಸಪೋರ್ಟ್ ಮಾಡ್ತಿದ್ದೀರಿ ಎಲ್ರಿಗೂ, ಥ್ಯಾಂಕ್ ಯು. ಕೋಟಿ ನಾಯಕರಲ್ಲಿರುವ ನೀನು ಇದ್ದೆ ಎಂಥದಮ್ಮ. ಗಂಡಿದೆಯಲ್ಲಿ ತೋರಿ ಕೊಟ್ಟ ಗುಂಡಿಗೆ ಗೊಂದು ಹಾರ ಹಾಕು ತೋಳುಗಳಲ್ಲಿ. ನೂರು ಕೊಯ್ನೂರು ಕೂಗಿ ಕೊಟ್ಟರೂ ಬೇಡ ಅಂಬುತ್ತೀನಿ, ಚೆಲುವು ಬೇಡ ಅಂಬುತ್ತೀನಿ. ಚೆಲುವ ನಾನು ಮೆಚ್ಚಿದ ಜೇನು, ಹಚ್ಚಿದ ರಾಶಿ ಮುತ್ತು ಸಾಲದ್ದೇ ಚೆಲುವೆ ಹೇಳ್ತಿದ್ದಾರೆ. ನವೀನ್, ವೆಲ್ಕಮ್ ಟು ಲೈವ್. ಬಂದಿದ್ದೀರಂತೆ, ನಾನು ನೋಡಲಿಲ್ಲ. ಇವರ ಮಧ್ಯದಲ್ಲಿ ರೈಲು ಓಡ್ತಾ ಉಂಟಲ್ಲ, ಅದೇ ನಿಮ್ಮ ರೈಲ್ ನೋಡಲಿಲ್ಲ ಮಧ್ಯದಲ್ಲಿ. ಥ್ಯಾಂಕ್ ಯು ನವೀನ್. ಜೀವನ ತುಂಬ ಪುನಃ ಬೇಸರವ ನಿಮಗೆ? ನಿನ್ನೆ ಸರಿ ಇದ್ದರು. ಗೀತಾ ಬಂದರು. ಹಾಯ್ ಗೀತಾ, ವೆಲ್ಕಮ್ ಟು ಲೈವ್. ಗೀತಾ ಹೇಗಿದ್ದೀರಿ? ಟೀ ಎಲ್ಲ ಆಯಿತಾ? ಲೈಕ್ ಡನ್. ಥ್ಯಾಂಕ್ ಯು ಗೀತಾ. ಹಾಯ್ ನವೀನ್ ಬ್ರದರ್ ಹೇಳ್ತಿದ್ದಾರೆ. ರೈಲು ಓಡ್ತಾ ಉಂಟು ನವೀನ್, ತಡಿಬೇಡಿ. ಹಾಯ್ ಆಲ್ ಅಂತ ಹೇಳ್ತಿದ್ದಾರೆ ಗೀತಾ. ಹಾಯ್ ಸುಮಿ. ನಮ್ಮ ದೀಪು ಬಂದರು. ಹಾಯ್ ಡಿಯರ್ ಅಂತ. ಥ್ಯಾಂಕ್ ಯು ಸೋ ಮಚ್. ಖುಷಿ ಆಯಿತು ನಿಮ್ಮನ್ನು ನೋಡಿ ದೀಪು, ಥ್ಯಾಂಕ್ ಯು. ಯಾಕೆ ಇವತ್ತು ಹಾಯ್ ಅಂತನಿಲ್ಲ, ಬೇಸರ ಉಂಟು, ಬೇಸರದಲ್ಲಿದ್ದಾರೆ ನವೀನ್. ಮತ್ತೆ ನೋಡುವ, ಮತ್ತೆ ಮಾತಾಡುವ. ಹಾಯ್ ಜಾನು. ಯಾರು ಜಾನು? ಹಾಯ್ ಗೀತಾ ಹೇಳ್ತಿದ್ದಾರೆ.
ದೀಪು ಅವರು ಹಾಯ್ ದೀಪು ಸಿಸ್ ಹೇಳ್ತಿದ್ದಾರೆ. ಯಾಕೆ ನಾನು ಬೇಗ ಹೋದ್ನಾ? ಅರ್ಧ ಗಂಟೆ ಇದ್ದೆ ಅಲ್ವಾ? ಅರ್ಧ ಗಂಟೆ ಎಲ್ರಿಗೂ ಸಪೋರ್ಟ್ ಮಾಡ್ತೀನಿ ಅಲ್ವಾ? ಬೇಗ ಅಂತ ಹೋದದ್ದು. ಟೈಮ್ ನೋಡ್ಕೊಳ್ಳಿ ಇನ್ನು ನೆಕ್ಸ್ಟ್. ಹುಡುಗಿಯರು ಹೇಳ್ತಿದ್ದಾರೆ. ಗೀತಾ ಟೈಮ್ ನೋಡ್ಕೊಳ್ಳಿ ಆಯಿತಾ. ವೆಲ್ಕಮ್ ಡಿಯರ್ ಹೇಳ್ತಿದ್ದಾರೆ. ಥ್ಯಾಂಕ್ ಯು. ನವೀನ್ ಬ್ರದರ್ ಹೇಳ್ತಿದ್ದಾರೆ ಎಲ್ರಿಗೂ ಅರ್ಧ ಗಂಟೆ ಸಪೋರ್ಟ್. ಕೆಲವರಿಗೆ 2 ಐಡಿಯಲ್ಲಿ ಕೊಡ್ತೀನಿ. ನಾನೇ ಹೇಳ್ತಿದ್ದಾರೆ. ಪುಷ್ಪ 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 ನವೀನ್ ಸರ್ ನಮಸ್ತೆ ಹೇಳ್ತಿದ್ದಾರೆ. ಪ್ರಕಾಶ್ ಸಪೋರ್ಟ್ ಎಲ್ರಿಗೂ ಥ್ಯಾಂಕ್ ಯು. ಅದು ಅರ್ಧ ಗಂಟೆ ಗೊತ್ತಾಗೋದಿಲ್ಲ, ಮೆಸೇಜು ನಮಗೆ ಗೊತ್ತಾಗೋದಿಲ್ಲ ಬೇಗ ಹೋದ್ರ ಅಂತ. ಮೆಸೇಜ್ ಮಾಡುವವರಿಗೆ ಮಾತ್ರ ಗೊತ್ತದು ಅಲ್ವಾ? ನಮಗೆ ಅರ್ಧ ಗಂಟೆಗೆ ಹೇಗೆ ಹೋಗ್ತದೆ ಗೊತ್ತಾಗೋದಿಲ್ಲ, ಬೇಗ ಹೋಗ್ತದೆ. ಗೊತ್ತಾಯ್ತು ಹೇಳ್ತಿದ್ದಾರೆ. ಈಗ ನೋಡಿ ಒಂದು ಗಂಟೆ ಹತ್ತಿರ ಆಯಿತು, ಕ್ಲೋಸ್ ಆಗ್ತಾ ಉಂಟು. ಎಷ್ಟು ಫಾಸ್ಟ್ ಹೋಯಿತು. ಸಪೋರ್ಟ್ ಆನ್ ಥ್ಯಾಂಕ್ ಯು. ಹಾಯ್ ಅಮ್ಮ ಹೇಳ್ತಿದ್ದಾರೆ. ಕನೆಕ್ಟ್ ಆಗಿದ್ದೀರಾ ಅಮ್ಮಗೆ? ದೀಪ ಮತ್ತೇನು ಸಮಾಚಾರ? ಅಡುಗೆ ಎಲ್ಲ ಆಯಿತಾ? ಎಲ್ಲರೂ ಹಾಗೆ ಇಲ್ಲಿ ಅರ್ಧ ಗಂಟೆ ಸಪೋರ್ಟ್ ಮತ್ತೆ ಓಡೋದು, ಫಟ 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 ಮಾಡೋದು, ಓಡೋದು. ಹಾಗೆ ಸಪೋರ್ಟ್ ಅಂದರೆ ನಮ್ಮ ಅಮ್ಮ ಮಾತ್ರ ಓಡಲ್ಲ, ನಿಧಾನಕ್ಕೆ ಹೋಗೋದು. ನವೀನ್ ಹಾಯಾದರೆ ಹೇಳಿಯಪ್ಪ. ಎಂತ ನಮ್ಮನ್ನು ಬೇಸರ ಮಾಡ್ತೀರಿ ನೀವು ಬೇಸರದಲ್ಲಿದ್ದೀರಿ, ನಮ್ಮನ್ನು ಬೇಸರ ಮಾಡ್ತೀರಾ? ತುಂಬ ಬೇಸರ ಉಂಟು ಮಾರ ಜೀವನ. ಪರಿಹಾರ ಇದ್ದಾರಲ್ಲ, ಪರಿಹಾರ ಮಾಡಲಿಕ್ಕೆ ಜ್ಯೋತಿಷ್ಯ ಬರಲಿ, ಪರಿಹಾರ ಹುಡ್ಕೋ. ಥ್ಯಾಂಕ್ ಯು ದೀಪು. ಅರ್ಧ ಗಂಟೆ ಜಾಸ್ತಿ ಇದ್ದೆ ನಾನು ಇವತ್ತು. ನೋಡ್ಕೊಳ್ಳಿ ನೀವು. ಯಾಕೆ ಗುರುಜಿ ಪೂಜೆ ಸರಿಯಾಗಿ ಮಾಡಿಲ್ವ ಹೇಳ್ತಿದ್ದಾರೆ. ಅವರ ಪೂಜೆ ಸರಿ ಇಲ್ಲ, ಖರ್ಚು ಜಾಸ್ತಿ, ಪೂಜೆ ಏನು ಸುಖ ಇಲ್ಲ. ಮೋಸ ಮಾಡೋ ಹುಡುಗಿರಿಗೆ ಏನು ಮಾಡೋದು ಹೇಳ್ತಿದ್ದಾರೆ. ಬಿಟ್ಟುಬಿಡಿ, ಅದು ಸರಿಯಾಗಲ್ಲ. ಬುಲು 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 ಬುಲು. ಓಕೆ ಬಂತು ನೋಡಿ, ಗುಳು 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 ಬಂತು. ಅಂತಲೇ ಸಾರಿ, ನೆನೆಪೋತು ಕೊಟ್ಪುಜರತ್ತು ನೆನೆಪೋತೀನಿ. ಬುಲು ಬುಲು ಕೊಡಲ್ಲ ಪುಷ್ಪ. ನೀನು ಯಾರೇ ಪುಷ್ಪ? ಹೇಳೇ ಪುಷ್ಪ. ಪುಷ್ಪ ಪುಷ್ಪ ಪುಷ್ಪ. ಅಯ್ಯೋ, ನನ್ನ ಮಗಳನ್ನು ಕೊಟ್ಟಿದ್ದೀನಿ ಬಿಡಿ ಬ್ರದರ್. ಯಾಕೆ ಯೋಚನೆ? ಮಗಳು ಯಾವಾಗ ಬರೋದು ನಿಮ್ಮದು ಅಮ್ಮು? ಮಗಳನ್ನು ಕೊಡ್ತೀನಿ ಬಿಡಿ ಬ್ರದರ್. ಅಜ್ಜಾಗ ಯಾವಾಗ ಬರ್ತದ ಮಕ್ಕಳು, ಯಾವಾಗ ದೊಡ್ಡದಾಗ್ತಾಳೋ? ನಾನೇ ಪುಷ್ಪ. ಓಕೆ, ನೀವೇನಾ? ಮಿಸ್ಟರ್ ಆ್ಯಂಡ್ ಮಿಸ್ಸಸ್ ದೀಪ್ ಬಂದರು. ಹಾಯ್ ಸಿಸ್ಟರ್, ಹಾಯ್, ವೆಲ್ಕಮ್ ಟು ಲೈವ್. ಫಸ್ಟ್ ಟೈಮ್ ಬಂದಿದ್ದೀರಲ್ವಾ? ಥ್ಯಾಂಕ್ ಯು ಸೋ ಮಚ್. ಹೇಗಿದ್ದೀರಿ ಮತ್ತೆ? ಮಿಸ್ಟರ್ ಆ್ಯಂಡ್ ಮಿಸ್ಸಸ್ ದೀಪು ಕೋರಾಯ. ಇದು ಹಿಂದಿಯವರಾ ಯಾರು? ಎಲ್ಲೋ ಸಿಸ್ಟರ್ ಅಂತ, ಹಿಂದಿಯವರು ಅಂತ ಕಾಣ್ತದೆ. ಮಿಸ್ಟರ್ ದೀಪು ಹಾಯ್ ಹೇಳ್ತಿದ್ದಾರೆ. ಕಾಸೆ ಹೋ ಆಪ್ ಮಿಸ್ಟರ್ ದೀಪು? सिस्टर मैं आपको कब से सपोर्ट किया है? वो अच्छा देखती हूँ. एक देती हूँ, अभी मेन से कल देती हूँ. 2 मिनट्स का वीडियो देख के देती हूँ. ढाबा स्टाइल शाही पनीर.
दाबा शाही पनीर 235 256 हो गया। देखो कौन है आपका वीडियो। मिस्टर एंड मिसेस दीपू, नाइस जोड़ी, जोड़ी अच्छा है आपका। ಥ್ಯಾಂಕ್ ಯು। ಅಬ್ದುಲ್ ಬಂದರು, ಹಾಯ್ ಅಬ್ದುಲ್, ವೆಲ್ಕಮ್ ಟು ಮೈ ಲೈವ್। ಸಿಸ್ಟರ್ ಶುಭ ಸಂಜೆ ನಿಮಗೂ ಕೂಡ। ಹೇಗಿದ್ದೀರಿ ಮತ್ತೆ ಅಬ್ದುಲ್? ದಿನ ಬರ್ತೀರಿ, ಥ್ಯಾಂಕ್ ಯು ಸೋ ಮಚ್। मुक्ति थैंक यू सो मच। मुक्ति आप मुझे सिरो अंकल, ओके ओके, सिरोही अंकल, ओके ओके। बहुत टाइम हो गया ना। ದೀಪಿಕಾ ಜಿ ಸಾಯಂಕಾಲದ ನಮಸ್ತೆ ಹೇಳ್ತಿದ್ದಾರೆ। एक कमेंट डालो मेरा वीडियो पे, मैं इनसे कल देती हूँ मैं। ಹೆಲೋ ಎವ್ರಿ ಒನ್ ಹೇಳ್ತಿದ್ದಾರೆ। ಶಿಲ್ಪ ಇದ್ದಾರಾ ನೋಡಿ, ಹೊಸೊಬ್ಬರು ಬಂದಿದ್ದಾರೆ, ತಗೊಳ್ಳಿ ಗಿಫ್ಟ್। ದೀಪಿಕಾ ಸಿಸ್ ನಾನು ಲೈವ್ಗೆ ಬಂದಿಲ್ಲ ನೀವು ಹೇಳ್ತಿದ್ದಾರೆ। ನೋಡಿ ಬೈತಾ ಇದ್ದಾರೆ ಯಾಕೆ ಬಂದಿಲ್ಲ ಅಂತ। ನೀವು ಹೋಗಿದ್ದೀರಾ ಅವ್ರ ಲೈವ್ಗೆ? ಲೈಕ್ ಡನ್, ಥ್ಯಾಂಕ್ ಯು ಅಬ್ದುಲ್, ಥ್ಯಾಂಕ್ ಯು ಸೋ ಮಚ್। ಥ್ಯಾಂಕ್ಸ್ ಜಿ, ವೈ ಥ್ಯಾಂಕ್ यू, नो थैंक्स, कल एक देती हूँ, कमेंट रख दो। हाय अब्दुल सर ಹೇಳ್ತಿದ್ದಾರೆ। SK से देती हूँ अभी, SK ID से चालू है आपका वीडियो। देखो बना रही है क्या, पनीर डाल रहे हैं, दाबा स्टाइल पनीर। हो गया थोड़ा बाकी। ಹಾಯ್ ಬಂದ್ರಾ? ಓ ನಿಮ್ಮನ್ನು ನೋಡಿ ಖುಷಿ ಆಯಿತು ಕವಿ, ಬನ್ನಿ ಬನ್ನಿ। ನೆನ್ನೆ ಏನು ಖುಷಿ ಇರಲಿಲ್ಲ, ನಿಮ್ಮನ್ನು ನೋಡಿ ನಿಜ ರೂಪ ನೋಡಿದರೆ ಖುಷಿ। ಹಾಯ್ ಕವಿ ಸಿಸ್ ಹೇಳ್ತಿದ್ದಾರೆ। ಗೀತಾಜಿ ಮೈ ಅಪ್ಕ ಗರ್ ಜಾ ರಹಿ ಹೂँ, ಡೋರ್ ಓಪನ್ ಮಾಡಿ ಹೋಗಿ, ಬೆಲ್ಲಾಗ್ತಾರೆ। ಸಿಸ್ಟರ್ ನಾನು ದುಬೈಗೆ ಹೋಗಬೇಕು, ಮತ್ತೆ ಲೈವ್ಗೆ ಬರುತ್ತೇನೆ, ಬಾಯ್। ಈಗ ಇಲ್ಲೇ ಇದ್ದೀರಲ್ವ ದುಬೈಯಲ್ಲಿ, ಮತ್ತೆ ಯಾವ ದುಬೈ? ಮತ್ತೊಂದು ದುಬೈ ಉಂಟಾ? ನಾಳೆ ಬರ್ತೀನಿ ಗೀತಾ ಹೇಳ್ತಿದ್ದಾರೆ। ಸಿಸ್ಟರ್ ಓ ಗೀತಾಜಿ ಹೇಳ್ತಿದ್ದಾರೆ। ಕನೆಕ್ಟ್ ಆಗಿ ನೋಡಿ, ಅವರು ಹೊಸಬ್ರಲ್ವಾ। ನ್ಯೂ ಫ್ರೆಂಡ್ಸ್ ಕನೆಕ್ಟ್ ಮೈ ಚಾನಲ್ ರಿಟರ್ನ್ ಶೋರ್, ಪ್ಲೀಸ್ ವಾಚ್ ಒನ್ ವಿಡಿಯೋ ಆಫ್ಟರ್, ಪ್ಲೀಸ್ ಕನೆಕ್ಟ್ ಮೈ ಚಾನಲ್ ಹೇಳ್ತಿದ್ದಾರೆ। ಪುಷ್ಪ ಲಿಂಕ್ ಹಾಕಿದ್ದಿಲ್ಲ ಆಯಿತಾ? सपोर्ट गीता, थैंक यू दीपू डियर। ನಿಮ್ಮ ಫ್ರೆಂಡ್ ಬಂದರು ಹೋದರು, ಪಕ್ಕೀರ ಹಾಯ್ ಕವಿತಕ್ಕ ಹೇಳ್ತಿದ್ದಾರೆ। ಪ್ರಕಾಶ್ ಬಂದು ಹೋದರು। ಮೇಡಮ್ ಜಿ ಇನ್ನೂ ಹುಷಾರು ಆಗಿಲ್ಲ, ಮತ್ತು ನಾಳೆ ಆಸ್ಪತ್ರೆಗೆ ಹೋಗಬೇಕು, ಬಾಯ್। ಹೌದಾ? ಓಕೆ ಅಬ್ದುಲ್। ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಹೇಳ್ತಿದ್ದಾರೆ। ವೆಲ್ಕಮ್, ಡನ್ ವಾಚಿಂಗ್, ಡನ್। ಗೀತಾ ನಿಮ್ಮ ಮನೆಗೆ ಹೋಗಿದ್ದಾರೆ ನೋಡಿ, ವೆಲ್ಕಮ್ ಮಾಡಿ ಹೋಗಿ, ಸಪೋರ್ಟ್। ಹಾಂ ಫೋನ್ ಮಾಡಿದ್ದೆ, ಓಕೆ ಹೇಳಿದರು ಫೋನ್ ಮಾಡಿದ್ರು ಅಂತ। ಪಕ್ಕೀರ ಸಪೋರ್ಟ್, ಥ್ಯಾಂಕ್ ಯು ಗೀತಾ।
ಬ್ರೇಕ್ ತಗೊಳ್ತಾ ಇದ್ದಾರೆ ಅಮ್ಮ. ಭುವಿ ಬನ್ನಿ 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 ಬನ್ನಿ, ಕಣ್ಣು ಬಿಟ್ಕೊಂಡು ಬರೋದು ನೋಡಿ. ಏನಾಯ್ತು? ಹುಳ ಬೀಳ್ತದೆ, ಕಣ್ಮುಚ್ಚಿ. ಲೈಕ್ ಡನ್, ಥ್ಯಾಂಕ್ ಯು ಮಗಳೇ ಅಂತ ಕರೀತಿದ್ದಾರೆ ನೋಡಿ ನಮ್ಮ ಶಿಲ್ಪ. ಅಡುಗೆ ಮಾಡ್ತಾ ಇದ್ದೀನಿ. ದಿನ ಅಡುಗೆ ಮಾಡೋದಾ ನಮ್ಮ ಲೈವಿಗೆ ಬಂದಾಗ? ಫಿಕ್ಸ್ ಆಗಿದೆ ಟೈಮು, ಆನ್ ಇರುತ್ತೆ. ಥ್ಯಾಂಕ್ ಯು ಭುವಿ. ಹಾಯ್ ಭುವಿ ಸಿಸ್. ಭುವಿ ಬ್ಯುಸಿ ಅಡುಗೆಯಲ್ಲಿ. ಐ ದೀಪಿಕಾ ಸಿಸ್ಟರ್ ಹೇಳ್ತಿದ್ದಾರೆ ಬಂದಿರ್ತೀನಿ ಅಡುಗೆ ಮಾಡಿ ಮಾಡಿ, ಎಲ್ಲರೂ ಅಡುಗೆ ಮಾಡಿ ಊಟ ಮಾಡಿ ಬಿಸಿ ಬಿಸಿ ಮತ್ತೆ ಬನ್ನಿ. ಚಪಾತಿ ತಟ್ಟಬೇಕಾ? ರೋಟಿ. ಹಾಯ್ ಕವಿತಾ ಹೇಳ್ತಿದ್ದಾರೆ, ನಿಮ್ಮದು ಅಡುಗೆ ಸುಮ್ಮನೆ ಆಂಟಿ? ನಮ್ಮದು ನೆನ್ನೆದು ಬಿರಿಯಾನಿ ಉಂಟು, ಇವತ್ತಿದು ಮೀನು ಉಂಟು. ಬೇಕಾ? ಯಾವುದು ಬೇಕು ಹೇಳಿ. ಬಂಗಡೆ ಕರಿ. ನೀವು ತಿನ್ನೋದಿಲ್ಲ ಅಂತ ಕಾಣ್ತದಲ್ವಾ? ಇವರು ಪವನ್ ಅಲ್ವಾ ನೀವು? ಪವನ್ ಬಂದರು. ಹಾಯ್ ಪವನ್, ಹೇಗಿದ್ದೀರಿ? ಥ್ಯಾಂಕ್ ಯು, ಲೈವ್ಗೆ ಜಾಯ್ನ್ ಆಗಿದ್ದೀರಿ. ಥ್ಯಾಂಕ್ ಯು ಸೋ ಮಚ್. ಇನ್ಸ್ಪೈರಿಂಗ್. ಹಾಯ್ ಭೂ ಹೇಳ್ತಿದ್ದಾರೆ. ಸಪೋರ್ಟ್, ಥ್ಯಾಂಕ್ ಯು. ನಿನಗೆ ಏನು ಬೇಡ, ನನಗೇನು ಬೇಡ, ನಂಗೆ ಗೊತ್ತುಂಟು ನೀವು ತಿನ್ನಲ್ಲ ಅಂತ. ಎಲ್ಲ ಊಟ ಗೀತ ಸಿಸ್ಟರ್. ಭೂವಿಗೆ ಕೇಳಿದ್ದು ನಾನು, ನಿಮಗೆಲ್ಲ ಭೂವಿಗೆ ಕೇಳಿದ್ದು. ಬಿರಿಯಾನಿ ಬೇಕಾ, ಫಿಶ್ ಕರಿ ಬೇಕಾ? ಇನ್ಸ್ಪೈರಿಂಗ್ ಪವನ್ ಅಲ್ವಾ? ಪವನ ಎಂತ ಹೇಳಿದ್ರಲ್ವ ಹೆಸರು ಆ ಲೈವಲ್ಲಿ. ನಡೆಯೋ ದಾರಿಯಲ್ಲಿ ನಿಯತ್ತಿದ್ದರೆ ತಡೆಯೋ ತಾಕತ್ತು ಯಾರಿಗಿಲ್ಲ. ಹೌದು, ಕರೆಕ್ಟ್, 100% ಟ್ರೂ. ನಾಗು ಬಂದರು. ನಾಗು ಬನ್ನಿ ನಾಗು. ಮತ್ತು ಭೂವಿ ಬಂದರು. ಮೇಘು, ಭೂವಿ. ಥ್ಯಾಂಕ್ ಯು ಭೂವಿ. ವೇಟ್, ಬ್ಲೂ ಕೊಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಇಬ್ಬರಿಗೂ. ಅಡುಗೆಲ್ಲ ಆಯಿತಾ ನಾಗು? ವಾಟ್ ಡಿನ್ನರು ಮೀನು ಕರಿ ಉಂಟು. ಆಯ್ ಮೇಘು ಸಿಸ್ ಹೇಳ್ತಿದ್ದಾರೆ. ನಿಮಗೆ ಅಂತ ಸ್ಪೆಷಲು? ನಿಯತ್ತಿರ್ಬೇಕು ಯಾವಾಗಲೂ, ಕರೆಕ್ಟ್. ಹಾಯ್ ನಾಗು ಹೇಳ್ತಿದ್ದಾರೆ ಗೀತಾ ಅವರು. ಹಾಯ್ ಗೀತಾ ಸಿಸ್ ಹೇಳ್ತಿದ್ದಾರೆ. ಮೇಘು ಭವಿ. ಫಸ್ಟ್ ನಾನು ಮೇಘು ಭವಿ ಅಂತ ರೀಡ್ ಮಾಡ್ತಿದ್ದದ್ದು. ಮೇಘು ಭವಿ, ಅದು ಭವಿ. ಸಪೋರ್ಟ್ ಪುಷ್ಪ. ಥ್ಯಾಂಕ್ ಯು ಪುಷ್ಪ. ಹಾಯ್ ನಾಗು ಸಿಸ್ ಹೇಳ್ತಿದ್ದಾರೆ. ಮೇಘು ಲಿಂಕ್ ಹಾಕಿದ್ದಾರೆ. ಮೇಘು ಅವರು ಕನೆಕ್ಟ್ ಆಗಿ. ನಾನು ಆಗಿದ್ದೀನಿ 2 ಐಡಿಯಲ್ಲಿ ಕೂಡ. ಥ್ಯಾಂಕ್ ಯು ಗೀತಾ. ಹಾಯ್ ಪವನ್ ಹೇಳ್ತಿದ್ದಾರೆ. ಹಾಯ್ ಆಲ್ ಹೇಳ್ತಿದ್ದಾರೆ ಎಲ್ರಿಗೂ ಒಮ್ಮೆಲೆ. ಹಾಯ್ ಆಲ್ ಅಂತ ಹೇಳ್ತಿದ್ದಾರೆ ದೀಪಿಕಾ ಕೂಡ. ನೆನ್ನೆ ರಾಹುಲ್ ಬಂದಿದ್ದರು, ದೀಪಿಕಾ ಸಪೋರ್ಟ್ ಮಾಡ್ತಿದ್ದರು. ನಿಮ್ಮ ಫ್ರೆಂಡ್ಸ್ ಕನೆಕ್ಟ್ ಮೈ ಚಾನಲ್ ರಿಟರ್ನ್ ಶೋರ್ ಹೇಳ್ತಿದ್ದಾರೆ. ಕವಿ ಗಿಫ್ಟ್ ಕೊಡಿ ಕವಿಗೆ. ಅವರೊಬ್ಬರು ಹೊಸಬ್ರು ಇದ್ದರು, ಹಿಂದಿ ಅವರು ಹೋದ್ರಲ್ವ. ಒಂದು ಫುಲ್ ವಿಡಿಯೋ ವಾಚ್ ಮಾಡಬೇಕಂತೆ. ನಿಮ್ಮದೊಂದು ಬಂದಿದೆ ಅಂತಲ್ವ, ಸ್ವಲ್ಪ ನೋಡಿದೆ. ಮತ್ತು ಸಪೋರ್ಟ್ಗೆ ಇವತ್ತೆ ನೋಡಬೇಕು ಕವಿ, ನೋಡ್ತೀನಿ. ನೋಡಿದ್ದೇನೆಲ್ಲ ಕರೆಕ್ಟ್ ಗೊತ್ತಿಲ್ಲ, ಇಲ್ಲ ನೋಡಿಲ್ಲ ಅಂತ ಕಾಣ್ತದೆ. ನೀವು ಜರೆ ನೈಸ್ ಹೇಳ್ತಿದ್ದಾರೆ. ಗುಡ್ ಸಪೋರ್ಟ್ ಮೆಸೇಜಾ? ಥ್ಯಾಂಕ್ ಯು. ಮೇಘು ಭವಿ ಹಾಗೂ ಮೇಘು ಭವಿ ಅಲ್ಲ.
ಮೀಗು ಭವಿ ಡನ್ ಹೇಳ್ತಿದ್ದಾರೆ ದೀಪಿಕಾ ಅವರು. ಅಡುಗೆ ಮಾಡ್ತಾಯಿದ್ದೀನಿ, ಹೋಮ್ವರ್ಕ್ ಮಾಡಿಸ್ತಾ ಇದ್ದೀನಿ. ಆಯಿತಾಯಿತು ನಾವು ಮಾಡಿ ನಿಲ್ಲುತ್ತೇನೆಂಬ ಹಠವಿರಬೇಕು. ಎಸ್ ಹಾಯ್ ಅಂತ ಹೇಳ್ತಿದ್ದಾರೆ ಮೇಘು. ಗೀತಾ ಸಪೋರ್ಟ್. ಏನು ಅಡುಗೆ ಗೀತಾ ನಿಮ್ಮದು? ಹಾಯ್ ಪುಷ್ಪ ಹೇಳ್ತಿದ್ದಾರೆ. ಪುಷ್ಪ ಇಲ್ವಾ ಅಂತ ಹೋದ್ರ ಏನು? ಸಪೋರ್ಟ್ ಮೇಘು, ಥ್ಯಾಂಕ್ ಯು ಮೇಘು. ಕನೆಕ್ಟ್ ಮೀ, ನಿಮಗೆ ಕೊಡ್ತೀನಿ ಹೇಳ್ತಿದ್ದಾರೆ. ನಿಮಗೆ ಕೊಟ್ಟಿದ್ದೀನಿ ಕನೆಕ್ಟ್ ಹೇಳ್ತಿದ್ದಾರೆ. ಥ್ಯಾಂಕ್ ಯು ನಾಗು. ಕೊಡ್ತೀನಿ. ಓಕೆ, ಕೊಡ್ತೀರಾ? ಓಕೆ. ಏನು ಕೊಡ್ತೀರಿ? ಕೊಟ್ಟಿದ್ದೀನಲ್ಲ. ಓಕೆ, ಕನೆಕ್ಟ್ ಮೀ, ನಿಮಗೆ ಕೊಡ್ತೀನಿ. ಸಪೋರ್ಟ್ ಮೇಘು ಅಂತ ಹೇಳ್ತಿದ್ದಾರೆ. ಮೇಘು ಕೊಡಿ ಅವರಿಗೆ. ಅವನಮ್ಮ ಥ್ಯಾಂಕ್ ಯು ದೀಪು. ಥ್ಯಾಂಕ್ ಯು ನಾಗು. ಯು ಚಾನಲ್ ನೋ ವಿಡಿಯೋ 6. ಇದು ಅಲ್ಲ ಚಾನಲ್ ಅವ್ರದ್ದು, ಬೇರೆ ಉಂಟಲ್ಲ ಅದು. ಬನ್ನಿ, ಅದರಲ್ಲಿ ಬನ್ನಿ ಶಿಲ್ಪ, ಮೇನ್ ಐಡಿಯಿಂದ ಬನ್ನಿ. ಇದ್ದೀರಾ ಶಿಲ್ಪ? कवि सपोर्ट, थैंक यू कवि. हो गीता जी, मैं आपको ज्वाइन कर लिया है. गीता इद्दीरा? कमेंट दिया ना, रिटर्न करेगी कल. ಉದಾಹರಣೆಗಳನ್ನು ನೀಡುತ್ತಾ ಪಡೆಯುತ್ತಾ ಇರುವ ಬದಲಾವಣೆಗಳನ್ನು ಅನುಸರಿಸಿ ತಾವೇ ಇತರರಿಗೆ ಮಾದರಿಯಾಗುವಂತೆ ಬೆಳೆಯೋಣ. ಹೆಲೋ ದೀಪಿಕಾ ಜಿ ಹೇಳ್ತಿದ್ದಾರೆ. ದೀಪಿಕಾ ಅವರಿಗೆ ಕನೆಕ್ಟ್ ಆಗಿ ನೋಡಿ. ಮಿಸ್ಟರ್ ಆ್ಯಂಡ್ ಮಿಸಸ್ ದೀಪ್. ಕವಿತಾಜಿ ಹೇಳ್ತಿದ್ದಾರೆ. कभी को आप ज्वाइन कर लीजिए, उसका मौन हो गया.
कल रिटर्न देगी आपको ಲಿಂಕ್ ಹಾಕಿದ್ದಾರೆ ನೋಡಿ ಮೇಘು. ಕಾವ್ಯ ಬಂದರು ಇವತ್ತು. ಲೈವ್ ಮಾಡಲಿಲ್ವಾ ಕಾವ್ಯ? ನೀವು ಮಾಡಲಿಲ್ಲ ಅಂತ ಕಾಣ್ತದೆ ಇವತ್ತಲ್ವಾ? ಥ್ಯಾಂಕ್ ಯು, ಲೈವ್ಗೆ ಜಾಯ್ನ್ ಆಗಿದ್ದೀರಿ. ಥ್ಯಾಂಕ್ ಯು ಸೋ ಮಚ್ ಕಾವ್ಯ. ಪುಷ್ಪಶಿಸ್ ಗಿಫ್ಟ್ ಕೊಡಿ ಹೇಳ್ತಿದ್ದಾರೆ. ಪುಷ್ಪ ಯಾರು ಗೊತ್ತಾ? ಪುಷ್ಪ ಶಿಲ್ಪ ಅವ್ರದ್ದು ಲಿಂಕ್ ಉಂಟು ನೋಡಿ ಪುಷ್ಪದ್ದು. ಅದು ಮೈನ್ ಸೆಕೆಂಡ್ ಐ ಡಿ ಅವರದ್ದು, ಶಿಲ್ಪದ್ದು ಸೆಕೆಂಡ್ ಐ ಡಿ ಪುಷ್ಪ ಅಂತ. ಮತ್ತೇನು ಮಾಡಿದ್ದೆ? ಹೌದಾ, ಇವಾಗ ಮಾಡಬೇಕು. ನಾನು ನೋಡಲಿಲ್ವಾ, ಬಂದಿಲ್ವಾ? ನಾನು ನೆನಪಿಲ್ಲ ನನಗೆ ಯಾರು ಲೈವ್ಗೆ ಹೋಗಿದ್ದೀನಂತ. ಶಿಲ್ಪ ಎಕ್ಸ್ಟ್ರಾ ಗಿಫ್ಟ್ ಕೊಡಿ ಹೇಳ್ತಿದ್ದಾರೆ. ಸಪೋರ್ಟ್ ಸಿಸ್ಟರ್ ಆನ್ ಹೂ ಕ್ಲೋತ್ ರಿಂಗ್. ओके करो. ಥ್ಯಾಂಕ್ ಯು ಸೋ ಮಚ್, बहुत ಸಪೋರ್ಟ್ किया आपने, ಥ್ಯಾಂಕ್ ಯು. ಇಲ್ಲ ಇವತ್ತು ನೀವು ಬಂದಿಲ್ಲ. ಹೌದು, ನಾನು ನೋಡಲಿಲ್ವ ಅಂತ, ಬೇರೆ ಲೈವಲ್ಲಿದ್ದೆ ಅಂತ ಕಾಣ್ತದೆ. ಹಾಯ್ ದೀಪು ಹೇಳ್ತಿದ್ದಾರೆ ನೋಡಿ. ಓಕೆ ಕಾವ್ಯ ಹೇಳ್ತಿದ್ದಾರೆ. ಪ್ಲೀಸ್ ಗಿಫ್ಟ್ ಕೊಡಿ ಹೇಳ್ತಿದ್ದಾರೆ. ಎಷ್ಟ ಕೊಡಿ ಅವರಿಗೆ? ಕಾವ್ಯಗೆ ಶಿಲ್ಪ ಉಂಟಲ್ಲ ನಿಮ್ಮ ಹತ್ರ, ಎಕ್ಸ್ಟ್ರಾ ಕೊಡಿ ಅವರಿಗೆ. ಕ್ಲೋಸ್ ಆಗ್ತಾ ಇದ್ದಾರೆ, 881 ಆಗಿದೆ. ಒಂದು ಜಾಸ್ತಿ ಇದ್ದರೆ ಕೊಡಿ, ಒಂದು 4-5 1K ಮಾಡುವ. ದೀಪಿಕಾ ಸಿಸ್ ಹೇಳ್ತಿದ್ದಾರೆ. ಯಾರು ಜಾಯ್ನ್ ಆಗಲಿಲ್ಲ ದೀಪಿಕಾಗೆ, ಹಾಗೆ ಜಾಯ್ನ್ ಆಗಿ. ठीक है ಹಾಂ, ಧನುಷ್ ಬಂದರು. ಹಾಯ್ ಧನುಷ್, ಲಿಂಕ್ ಹಾಕಿದ್ದಾರೆ. ಧನುಷ್ ಜಾಯ್ನ್ ಆಗಿ ಗಿಫ್ಟ್ ಕೊಡಿ ಧನುಷ್ಗೆ. ಕೆಲವರಿದ್ದಾರೆ ಧನುಷ್, ಇವರಿಗೆ ಜಾಯ್ನ್ ಆಗಿ. ಹಿಂದಿಯವರೊಬ್ಬರು ಇದ್ದರು, ಹೋದರು ಅಂತ ಕಾಣ್ತದೆ. ಕಾವ್ಯ ಸಿಸ್ಟರ್ ಹೇಳ್ತಿದ್ದಾರೆ. ಧನುಷ್ ಊಟ ಆಯ್ತಾ ಧನುಷ್? ಒಣಸಂಡೆ. ಹಾಯ್ ಕಾವ್ಯ ಸಿಸ್ ಹೇಳ್ತಿದ್ದಾರೆ. ದೀಪಿಕಾ ಸಿಸ್ ಗಿಫ್ಟ್ ಡನ್. ನಿಮಗೆ ಎಕ್ಸ್ಟ್ರಾ ಗಿಫ್ಟ್ ಕೊಟ್ಟಿದ್ದೇನೆ, ಇವಾಗ ನನ್ನ ID ಇಂದ ಕೊಟ್ಟೆ ಹೇಳ್ತಿದ್ದಾರೆ. ಕವಿ ಸಪೋರ್ಟ್ ಮಾಡ್ತಿದ್ದಾರೆ. ಹಾಯ್ ಪುಷ್ಪ ಹೇಳ್ತಿದ್ದಾರೆ. ದೀಪು ಉದಯ್ ಬ್ಲೂ ಉದಯ್ಗೆ ಬ್ಲೂವಾ? ಒಮ್ಮೆ ಹೋದಿಯಲ್ಲ ನೀನು ವಾಪಸ್ ಉದಯ್, ಪುನಃ ಬಂದ್ಯಾ? ವೆಯ್ಟ್ ಮಾಡೋ. ಬ್ಲೂ ಕೊಟ್ಟೆ ನೋಡಿ. ಓಕೆ ಸಿಸ್, ಥ್ಯಾಂಕ್ ಯು ಹೇಳ್ತಿದ್ದಾರೆ. ಕಾವ್ಯ ಹಾಯ್ ಕವಿತಾ ಸಿಸ್ ಹೇಳ್ತಿದ್ದಾರೆ. ದೀಪು ಹಾಯ್ ಉದಯ್ ಹೇಳ್ತಿದ್ದಾರೆ. ಕಾವ್ಯ ಅವರು. ಕವಿತಾ ಸಿಸ್ಟರ್ ಹಾಯ್ ಹೇಳ್ತಿದ್ದಾರೆ. ಧನುಷ್ ಪ್ಲೀಸ್ ಗಿಫ್ಟ್ ಕೊಡಿ ಹೇಳ್ತಿದ್ದಾರೆ. ಕಾವ್ಯ ಅವರು ಸಪೋರ್ಟ್ ಮಾಡ್ತಿದ್ದಾರೆ. ಕಾವ್ಯಗೆ ಕೊಡಿ, ಅವರದ್ದು 1K ಮಾಡಬೇಕು. 800 ಸಮಥಿಂಗ್ ಉಂಟು ಅವರದ್ದು. ಹಾಯ್ ಉದಯ್ ಹೇಳ್ತಿದ್ದಾರೆ. ದೀಪಿಕಾ ಅವರು. ಕಾವ್ಯ ಸಪೋರ್ಟ್, ಥ್ಯಾಂಕ್ ಯು ಕಾವ್ಯ, ಥ್ಯಾಂಕ್ ಯು ಸೋ ಮಚ್. ಇಜ್ಜ ಅಕ್ಕ ಅಂದೆ ದಾದಾ ಕಜಿಬುಗೆ ತೂಯಾರಜ್ಜ ಇಲ್ಲಡೇನು ಕಜಿಬುನು. DJ ಬ್ರೋ ಗಿಫ್ಟ್ ಕೊಡಿ. ಅವರ ಹೆಸರು ಧನುಷ್ ಅಂತ. ಅವನಲ್ಲಿದ್ದಾರೆ ಉದಯ್, ಥ್ಯಾಂಕ್ ಯು. ಸಿದ್ದು ಬಂದರು. ಫ್ರೀ ಬರ್ಡ್ ಅಂತ, ಫ್ಲೈಯಿಂಗ್. ಥ್ಯಾಂಕ್ ಯು ಸಿದ್ದು, ಥ್ಯಾಂಕ್ ಯು ಸೋ ಮಚ್. ಹೇಗಿದ್ದೀರಿ ಮತ್ತು ಸಿದ್ದು? ಟೀ ಎಲ್ಲ ಆಯಿತಾ? ಏನು ಮಾಡಿಕೊಟ್ರು ಶಿಲ್ಪ? ಹಾಯ್ ಸಿದ್ದು ಹೇಳ್ತಿದ್ದಾರೆ. ನೀವು ಶಿಲ್ಪ ಮನೆಯಲ್ಲಿದ್ದೀರಾ ಅಲ್ಲ ಬೇರೆ ಮನೆಯಲ್ಲಿದ್ದೀರಾ?
ಐ ಆಲ್ ಲಿಟಲ್ ಬ್ಯುಸಿ ಕುಕ್ಕಿಂಗ್ ವೆಯ್ಟ್, ಆಮೇಲೆ ಮೆಸೇಜ್ಗೆ ಬರ್ತೀನಿ, ಬೇಜಾರಾಗಬೇಡಿ ಮಾತಾಡ್ಸಲ್ಲ ಅಂತ. ಒನ್ಸ್ ಅಗೇನ್ ಐ ಆಲ್ ಮೈ ಡಿಯರ್ ಫ್ರೆಂಡ್ಸ್ ಹೇಳ್ತಿದ್ದಾರೆ ಕವಿ. ಲಿಂಕ್ ಹಾಕಿದ್ದಾರೆ ಕಾವ್ಯ ಅವರು. ಧನುಷ ಕಾವ್ಯನ ಲಿಂಕ್ ಉಂಟಲ್ಲ, ಜಾಯ್ನ್ ಆಗ್ತಿದ್ದಾರೆ ಆಲೆ ಕಮೆಂಟ್ ಬಿಡ್ಲೆ ಆಗಲೇ ರಿಟರ್ನ್ ಮಾಡ್ತೀವಿ. ಹಾಯ್ ಸಿದ್ದು ಬ್ರೋ, ಊಟ ಆಯ್ತಾ ಹೇಳ್ತಿದ್ದಾರೆ ದೀಪಿಕಾ. ಕಾವ್ಯ ಸಿಸ್ಟರ್ ಮೆಸೇಜ್ ಮಾಡ್ತಾ ಹೇಳ್ತಿದ್ದಾರೆ. ಹಾಯ್ ಕಾವ್ಯ ಕೇಳ್ತಿದ್ದಾರೆ ಸಿದ್ದು. ಶ್ವೇತಾ ಗೌಡ ಕನ್ನಡ ಒಳಗೆ ಬಂದರು. ಹಾಯ್ ಸುಮಿಸೆಸ್. ಹಾಯ್ ಶ್ವೇತಾ, ಹೇಗಿದ್ದೀರಿ? ವೆಲ್ಕಮ್ ಟು ಲೈವ್. ಬ್ಲೂ ಕೊಡ್ತೀನಿ ನಿಮಗೆ, ವೇಟ್ ಮಾಡಿ ಆಯಿತಾ. ಶ್ವೇತಾ ಇದರಲ್ಲಿ ಮೆಸೇಜ್ ಜಾಸ್ತಿ ಕಾಣಲ್ಲ. ಕೊಟ್ಟೆ, ಜಾಯ್ನ್ ಆಗಿ ಎಲ್ರಿಗೂ. ಶ್ವೇತಾ ಇದ್ದಾರೆ ನೋಡಿ, ಇಲ್ಲಿ ಜಾಯ್ನ್ ಆಗಿ. ಓಕೆ, ಹಾಯ್ ಗೃಹಿಣಿ ಅಕ್ಕ ಹೇಳ್ತಿದ್ದಾರೆ. ಹಾಯ್ ಸುಮಿಸಿಸ್, ಟೀ ಆಯಿತಾ? ಇಲ್ಲ ಸುಧಾ ಬಂದರು. ಸುಧಾ ಕೈ ರುಚಿ. ಟೀ ಆಗಲಿಲ್ಲ ಸುಧಾ, ನಿಮ್ದಾಯ್ತಾ? ವೆಲ್ಕಮ್ ಟು ಲೈವ್ ಸುಧಾ, ಹೇಗಿದ್ದೀರಿ? ಶಿಲ್ಪ ಬ್ಲೂ ಕೊಟ್ಟೆ ಅಲ್ವಾ ಶಿಲ್ಪ? ಸುಧಾ ಸಿಸ್ಟರ್ ಹಾಯ್ ಹೇಳ್ತಿದ್ದಾರೆ. ಧನುಷ್ ಅವರು ಹಾಯ್ ದೀಪಿಕಾ ಹೇಳ್ತಿದ್ದಾರೆ. ಸುಧಾ ಅವರು ಓಕೆ ಬಾಯ್ ಸುಮಿ ಡಿಯರ್. ಓಕೆ, ಥ್ಯಾಂಕ್ ಯು. ನಾಳೆ ಸಿಗೋಣ ಮಾರ್ನಿಂಗ್. ಓಕೆ ದೀಪು, ಬಾಯ್ ಬಾಯ್, ಗುಡ್ ನೈಟ್. ಧನುಷ್, ನಿಮ್ಮ ವಿಡಿಯೋಗೆ ಕಮೆಂಟ್ ಮಾಡಿದ್ದೀನಿ, ನೀವು ಗಿಫ್ಟ್ ಕೊಡಿ ರಿಟರ್ನ್ ಶೋರ್ ಹೇಳ್ತಿದ್ದಾರೆ. ಓಕೆ ಬಾಯ್ ಆಲ್ ಫ್ರೆಂಡ್ಸ್, ಗುಡ್ ನೈಟ್ ಹೇಳ್ತಿದ್ದಾರೆ ದೀಪಿಕಾ. ಗುಡ್ ನೈಟ್ ದೀಪಿಕಾ, ಥ್ಯಾಂಕ್ ಯು ಸೋ ಮಚ್. ಆರಾಮಿದ್ದೀವಿ. ಓಕೆ ಹಾಂ, ಓಕೆ ಕಾವ್ಯ ಸಿಸ್ಟರ್ ಹೇಳ್ತಿದ್ದಾರೆ. ಹೊಸಬ್ರು ಇದ್ದರೆ ಜಾಯ್ನ್ ಆಗಿ. ಸುಧಾ ಇದ್ದಾರೆ ನೋಡಿ. ಧನುಷ್ ಜಾಯ್ನ್ ಆಗಬೇಕಾದ್ರೆ. ಸುಧಾ ಕೈ ರುಚಿ. ಬಾಯ್ ಹೋಗ್ತೀರಾ? ಓಕೆ, ಇವತ್ತು ನೋಡಲಿಲ್ಲ ನಾನು ಕಾವ್ಯ, ವೆಯ್ಟ್ ಮಾಡ್ತಿದ್ದೆ. ಅಯ್ಯೋ, ಬ್ಲೂ ಹೇಗೆ ಹೋಯ್ತು? ಹೇಗಾಯಿತು? ವೆಯ್ಟ್ ಕೊಟ್ಟೆ ಒಂದು ಸಲ. ಸಾರಿ ಶಿಲ್ಪ, ಕೊಟ್ಟೆ ನೋಡಿ. ಉದಯ್ಗೆ ಕೊಟ್ಟದ? ಎಷ್ಟು ಐಡಿಯಿಂದ ಬರ್ತೀರಿ ನೀವು? ಹಾಯ್ ಮ್ಯಾಂಗ್ಳೂರವರೇ. ಅವ್ರು ಧನುಷ್ ಅಂತ, ಮ್ಯಾಂಗ್ಳೂರು ಅವ್ರು ಧನುಷ್ ಅವ್ರ ಹೆಸರು. ಜಾಯ್ನ್ ಆಗಿ ಒಬ್ರಿಗೊಬ್ರು. ಎಷ್ಟು ಬೇಜಾರು ನೋಡಿ ಶಿಲ್ಪಾಗೆ. ಹೌದು, ಜಸ್ಟ್ 3 ಗಿಫ್ಟ್ ಡನ್. ಕಾವ್ಯ ಹೋದರು. ಸುಧಾ ಮೆಸೇಜ್ ಮಾಡಿದೆ ಹೇಳ್ತಿದ್ದಾರೆ. ಕಮೆಂಟ್ ಇಟ್ಟರಾ? ಓಕೆ, ಸ್ವಲ್ಪ ಆದರೂ ವೀಡಿಯೋ ನೋಡಬೇಕು ಅವರದ್ದು. सिस मैं आपके दूसरे आईडी से आपको सपोर्ट करती हूँ, प्रभु मैनो व्लॉग्स. ओके, थैंक यू सो मच, थैंक यू प्रभु मैनो व्लॉग्स. ಓಕೆ, ಧನುಷ್ ಅವರೇ ಗಿಫ್ಟ್ ಕೊಡಿ, ನಾಳೆ ರಿಟರ್ನ್ ಮಾಡ್ತೀನಿ ಹೇಳ್ತಿದ್ದಾರೆ ಸುಧಾ. ಕವಿ ಆನಲ್ಲಿದ್ದಾರೆ, ಅಡುಗೆ ಮಾಡ್ತಿದ್ದಾರೆ. ಸಿದ್ದು ಆನಲ್ಲಿದ್ದಾರೆ. ಥ್ಯಾಂಕ್ ಯು ಸಿದ್ದು. ದೀಪು मैं दूसरा आईडी प्रभमान ಕಾವ್ಯ ಸಿದ್ದಿರಾ ಕೇಳ್ತಿದ್ದಾರೆ. ಇಲ್ಲ, ಅವರು ಹೋಗಿ ಆಯಿತು ಬಾಯ್ ಅಂತ ಹೇಳಿ ಕಾವ್ಯ ಹೋದರು. ನಾಗು ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ನಾಗು. ಶಿಲ್ಪಾ ಆನ್ ಸಪೋರ್ಟ್. ಸುಧಾ ಥ್ಯಾಂಕ್ ಯು. ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು ಸೋ मच. ब्लू चाहिए क्या इसमें? इसको दिया आपको ब्लू. ಸುಧಾ ಕನೆಕ್ಟ್ ಮೀ ಹೇಳ್ತಿದ್ದಾರೆ ಶಿಲ್ಪ ಅವರು.
जी ಸಪೋರ್ಟ್ ಮಾಡ್ತಿದ್ದಾರೆ. ಥ್ಯಾಂಕ್ ಯು ಸುಧಾ. ಸುಧಾ ಕನೆಕ್ಟ್ ಮೀ ಅಂತಿದ್ದಾರೆ. ಪುಷ್ಪ ಲಿಂಕ್ ಹಾಕಿದ್ದಾರೆ. ಸುಧಾ ಅಕ್ಕ ಗಿಫ್ಟ್ ಡನ್ ಹೇಳ್ತಿದ್ದಾರೆ ಧನುಷ್. प्रभ मैन अभी ने अभी सपोर्ट किया, अब ये इससे सपोर्ट कीजिए, ठीक है आप भी इसे सपोर्ट कीजिए. कौन सा देखती हूँ मैं चैनल. ओके ओके, ये कौन सा चैनल है, किसका है चैनल. 722 हो गए ना. देती हूँ आपको एक कमेंट डालो, कल रिटर्न देती हूँ. छोटा वीडियो देखती हूँ. सेवन टू टू है. 723 हो गए अभी. जी लो अपना हेल्थ हमेशा देखो, देख रही हूँ, देखो हो गया. डन आपका हो गया. टॉप मैन व्लॉग्स हो गया हो गया. हाय वर्ल्ड जी, आप मुझे ज्वाइन कर लिया, मैं आपका रिटर्न करूँगी. अब मैं आप ಪಕ್ಕಾ ರಿಟರ್ನ್ ಕರೋಂಗಿ ಹೇಳ್ತಿದ್ದಾರೆ. ಶ್ವೇತಾ ಗೌಡ ಬಂದರು. ಶ್ವೇತಾ ಗೌಡ, ಹಾಯ್ ಶ್ವೇತಾ, ಹೇಗಿದ್ದೀರಿ? ವೆಲ್ಕಮ್ ಟು ಲೈವ್ ಶ್ವೇತಾ, ಹೇಗಿದ್ದೀರಿ? मैं कट पे प्रेस कर रही हूँ. क्या मेन प्रेस कर रही हूँ, कट पे प्रेस कर रही हूँ. समझा नहीं. ನಾಗು ಲಿಂಕ್ ಹಾಕಿದ್ದಾರೆ, ಜಾಯ್ನ್ ಆಗಿ. ಶ್ವೇತಾ ಹೇಗಿದ್ದೀರಿ? ಮತ್ತು ಮುಂದೆ ಯಾವ ಚಾನಲ್ ನೋಡ್ಕೊಂಬರ್ತೀನಿ ಶ್ವೇತಾದ್ದು. ಇವರು ಹಾಗೆ ಬಂದು ಹೋದ್ರಲ್ವ ಶ್ವೇತಾ. ವೆಲ್ಕಮ್ ಬ್ಯಾಕ್ ಶ್ವೇತಾ. ಮೆಸೇಜ್ ಕರೋ ಹೇಳ್ತಿದ್ದಾರೆ ಧನುಷ್. आरे मिस्टर एंड मिसेस आरे अर्णव ಕೂಡ ಚಾನಲ್ ಅದು ಜಡೊಂದು ಪ್ರಭ್ಮನ್ ಪಂಡದು. ಸಿದ್ದು ಸಪೋರ್ಟ್, ಹಾಯ್ ಶ್ವೇತ ಹೇಳ್ತಿದ್ದಾರೆ ಸಿದ್ದು ಅವರು. ನೋಟಿಫಿಕೇಷನಲ್ಲಿ ಪೇ ಕ್ಲಿಕ್ ಕೀಜಿ ಹೇಳ್ತಿದ್ದಾರೆ. ಓಕೆ ಓಕೆ, ಊಟ ಮಾಡಿ ಬರ್ತೀನಿ, ಆನ್ ಇರ್ತದೆ. ಓಕೆ ಓಕೆ ಪುಷ್ಪ ಶಿಲ್ಪ, ಓಕೆ ಊಟ ಮಾಡಿ. ಶ್ವೇತಾ ಅವ್ರ ಲಿಂಕ್ ಹಾಕಿದ್ದಾರೆ, ಜಾಯ್ನ್ ಆಗಿ. ಶ್ವೇತಾ ಗೌಡ. ಊಟ ಆಯ್ತಾ ಶ್ವೇತಾ? ಮೇಘು ಅವರು ಆನಲ್ಲಿದ್ದಾರೆ. ಥ್ಯಾಂಕ್ ಯು ಮೇಘು.
ಪ್ಲೀಸ್ ಗಿಫ್ಟ್ ಕೊಡಿ, ಯಾರು ಕೊಟ್ಟಿಲ್ಲ ಇವ್ರಿಗೆ. ಶ್ವೇತಾ ಗಿಫ್ಟ್ ಕೊಡಿ ನೋಡಿ, ಯಾರು ಹೊಸಬ್ರಿದ್ದೀರಿ. ಚೈತ್ರ ಬಂದರು. ಹಾಯ್ ಚೈತ್ರ, 20 ಲೈಕ್ ಡನ್. ಥ್ಯಾಂಕ್ ಯು ಚೈತ್ರ, ವೆಲ್ಕಮ್ ಟು ಲೈವ್. ಹೇಗಿದ್ದೀರಿ? ಊಟ ಮಾಡಿ ಬಂದರೆ ಏನು? ಹಾಯ್ ಸಿಸ್ ಅಂತ. ಹಾಯ್, ಊಟ ಆಯಿತಾ ಚೈತ್ರ? ರಿಟರ್ನ್ ಗಿಫ್ಟ್ ಕೊಡ್ತೀನಿ ಹೇಳ್ತಿದ್ದಾರೆ. ಶ್ವೇತಾಗೆ ಜಾಯ್ನ್ ಆಗಿ ಯಾರಾದರೂ. ಚೈತ್ರ ಸಿಸ್ಟರ್ ಹಾಯ್ ಹೇಳ್ತಿದ್ದಾರೆ. ಜಾಯಿನ್ ಮಲ್ಪಲ್ಲ ಯಾರಾಗಿಲ್ಲ. ರಿಟರ್ನ್ ಮಲ್ತಿದ್ದೀರ ನೆಕ್ಸ್ಟ್ ಟೈಮ್ ಒಂಜಿ ಒಂದು ಪಾಡಲಿ ಕಮೆಂಟ್ಸ್ ಕೆಲಸ ನೆನಪೋಪುನತೆ. ಹಾಯ್ ಫ್ರೆಂಡ್ಸ್, ಕನೆಕ್ಟ್ ಮೀ ಆ್ಯಂಡ್ ರಿಟರ್ನ್ ಶೋರ್ ಹೇಳ್ತಿದ್ದಾರೆ ಭೂವಿ ಅವರು. ಮೇಘು ರಿಟರ್ನ್ ಗಿಫ್ಟ್ ಕೊಡಿ ಹೇಳ್ತಿದ್ದಾರೆ ಶ್ವೇತಾ ಅವರು. ಯಾರಿಗೆ ಹೇಳಿದ್ದೆ ಶ್ವೇತಾ? ಊಟ ಮಾಡಿ ಬಂದೆ ಸಿಸ್ಟರ್. ಹೌದಾ, ಊಟ ಮಾಡಿ ಬಂದ್ರಾ? ಒಳ್ಳೆಯದು. ಯಾರಿಗೆ ಹೇಳಿದ್ದು ಶ್ವೇತಾ? ಒಂದು ಸಿಸ್ಟರ್ನ, ಅವ್ರ ಸಿಸ್ಟರಲ್ಲ ಅವರು, ಧನುಷ್ ಅಂತ ಸಿಸ್ಟರಲ್ಲ ಅವರು. ಅವ್ರ ಸಿಸ್ಟರ್. ಹಾಯ್, ಕನೆಕ್ಟ್ ಮೈ ಚಾನಲ್ ಪ್ಲೀಸ್ ಹೇಳ್ತಿದ್ದಾರೆ. ಚೈತ್ರ ಗಿಫ್ಟ್ ರನ್ ಹೇಳ್ತಿದ್ದಾರೆ. ಧನುಷ್ ಅಂತ ಅವ್ರ ಹೆಸರು. ಸುಧಾ ಕೈರುಚಿ. ಹಾಯ್ ಚೈತ್ರ ಅವರು ಹೇಳ್ತಿದ್ದಾರೆ. ಸುಧಾ ಯಾರಾದರೂ ಕೊಡಿ ಅಂತ ಲಿಂಕ್ ಹಾಕಿದ್ದಾರೆ ಶ್ವೇತಾ ಅವರು. ಧನುಷ್ ಕೂಡ ಲಿಂಕ್ ಹಾಕಿದ್ದಾರೆ, ಜಾಯ್ನ್ ಆಗಿ. ವಿಡಿಯೋ ನೋಡಿ ಕೊಡಿ ಆಯಿತಾ, ಲೆಸ್ ಆಗ್ತದೆ. ಸೇಮ್ ಡೇ ಕೊಡಬೇಡಿ ಇಬ್ಬರು. ಟೂ 3 ಮಿನಿಟ್ಸ್ ಆದರೂ ವಿಡಿಯೋ ನೋಡಿ ಕೊಡಿ. ಹಾಯ್ ಸುಧಾ ಸಿಸ್ಟರ್, ಕನೆಕ್ಟ್ ಮೈ ಚಾನಲ್ ಪ್ಲೀಸ್ ಹೇಳ್ತಿದ್ದಾರೆ ಚೈತ್ರ ಅವರು. लक्ष्मी बंदरू, लक्ष्मी बाई यादव. हाय लक्ष्मी बाई, वेलकम टू माय लाइव. कहाँ से हो आप लक्ष्मी बाई?